ಅಕ್ಲೆ ಕೊರ್ಪುಣತ್ತಿ ಗುರ್ತ ಇದ್ಯನ್ನ ಬಿರನೇರೆಲ್ಲ ತಿಕ್ಕಂಡ ಅಕ್ಲೆಗೆ ಕೊರ್ದು ಕಾರ್ ಬತ್ತನ ನಂಗೆ ಕೊಂಚ ಪುಣ್ಯ ಎಲ್ಲ ತಿಕ್ಕೊಂಡು ಆ ನನ್ನವರ ಪಾಚರ್ಕ ಬರ್ತವೆ ಎಲ್ಲ ಯಾಕೆ ಇದೆಲ್ಲ ಆಯಿತು? ಏನಾಗ್ತಾ ಉಂಟು? ಒಂದು ನೀನು ಯಾರು ಅಂತ ನನಗೆ ಗೊತ್ತಿಲ್ಲ. ದಾರಿಯಲ್ಲಿ ಹೋಗೋಣ ಅಲ್ಲ ಬೇರೆಲ್ಲಿಗಾದ್ರೂ ಹೋಗೋಣ ಅಂತ ಗೊತ್ತಿಲ್ಲ. ಏನು ಸಾಧ್ಯ ನೀವು ನಿನಗೆ ನನ್ನ ಭಾಷೆ ಬರುವುದಿಲ್ಲವೋ? ಈರೆಗೆ ಎನ್ನ ಭಾಷೆ ಯಾರು ಪೂಜಾ? ಇಲ್ಲ, ಅರ್ಥ ಆಗುತ್ತದೆ. ಅರ್ಥ ಆಪನ ತಿರುಗಿಸಿ ಕೊಡ್ಲಿಕ್ಕಾಗೋದಿಲ್ಲ. ಎಂಚ ತಿರುಗಿಸಿ ಕೊಡ್ಲಿಕ್ಕಾಗೋದಿಲ್ಲ ಅಂದ ಈರಿಕೊಂಡ ಎಂಕಲ ತಿರ್ಗಾದ ಕೊರಿಯರ ಆಪು. ನಿನ್ನ ಭಾಷೆಯಲ್ಲಿ ಉತ್ತರವನ್ನ ತಿರುಗಿಸಿ ಕೊಡ್ಲಿಕ್ಕೆ ಉತ್ತರವನ್ನು ತಿರುಗಿಸಿ ಕೊರಿಯರೆ ಇಂಚ ಅನ್ಕೊಡ್ತಿ ಉತ್ತರ ತಿರ್ಗಾದ ಕೊರ್ರೆ ಆಪುಜಿ ಬನ್ನಿ ನೋಡು. ಕೆಲವು ಭಾವನೆಗಳಿಗೆ ಕೆಲವು ಅಭಿನಯಕ್ಕೆ ಅರ್ಥಗಳು ಬೇರೆ. ನಾನು ತಿರುಗಿಸಿ ಅಂತ ಹೀಗೆ ತಕೊಂಡ ಇದನ್ನು ತಿರುಗಿಸಿ ಈರೆಗಾಡಿದ ತಿರುಗಿಸಿ ನೆಟ್ಟೆ ಇಂತ ತೋಜದ ನಾನು ನೀನಲ್ಲವಲ್ಲ ಪುಣ್ಯ ಐಕೆತ್ತ ಯಾಲ ಬನ್ನೆ ಇಂಚ ತಿರ್ಗಾದ ಬಂಡ ಇಂಚ ಬನ್ನೆಂದಿ ಹೇಗೆ ತಿರ್ಗಾದ ಉತ್ತರ ಕೊರ್ರೆ ನೀನು ಅಭಿನಯ ಭಾರ್ಗವ ಅಂದಂದಿ ಬಹಳ ಖುಷಿ ಅಣ್ಣ. ಈ ಜನ ಹೆಚ್ಚಿನ ಅಂಶ ಬಟ್ರಿ ಬೇರೆ ನಾ ಭಾಷೆ ಕೇಳಿನಾಗನಿ ಇಲ್ಲಿ ದೇವ ಭಾಷೆ ಪಾತಿರೋದು ಇಲ್ಲಿ ಬಾ. ನೀನು ಅವರಲ್ಲೇನು ಮಾತನಾಡ್ತಾ ಇದ್ದ? ದಾಲಜ್ಜಿ ಯಾನೆ ಈರ್ನ ಅವರು ನಿನ್ನ ಭಾಷೆಯವರೇ? ನಂದು ಎಂಕಲ ಮತ ಒಂಜಿ ಎಲ್ಲ ನಿನ್ನ ಕುಟುಂಬದಾಗ್ಲತ್ತಿ ಕುಟುಂಬ ಬೇತೆ ಬೇತೆ ಎಂಕಲ ಒಂಜೆ ಊರ್ದ ಒಂಜೆ ಭಾಷೆದ ಹಾಗಲ್ವ. ನಮ್ಮವರು ಅಂತ ಅಭಿಮಾನ ಇಲ್ಲಿಂದ ಬಂದಾಗ ನಮ್ಮದು ವಿಶ್ವ ಕುಟುಂಬ, ನಾವೆಲ್ಲರನ್ನು ಕುಟುಂಬಸ್ಥರು ಅಂತ ಹೇಳ್ಬೋದು. ಅಂಚ ಅಂದು ಪಲ್ಲೆಕ ಈರ್ ಬಟ್ರಿ ಅಂದ್ರೆ ಈರ್ ಭಟ್ರ ಅಂದೆ ಜನಿವಾರ ಬಾಡು ತಿರುಗುವ ಭಟ್ರ ಬ್ರಾಹ್ಮಣ. ನಾನು ಬಟರು ಅಂದಾಗ ಬಟರ್ ಬನ್ನತಿ ಭಟ್ರ ಅನ್ಕೆ ಬ್ರಾಹ್ಮಣ. ನಾನು ಬ್ರಾಹ್ಮಣ ಅಂದ ಹಾಗಾಗಿ ಸ್ವಲ್ಪ ಮಡಿಯಲ್ಲಿದ್ದೇನೆ. ಚೂರು ದೂರದಿಂದ ಮಾತನಾಡಿದ್ರೆ ನನಗೂ ಒಳ್ಳೇದು, ನಿನಗೂ ಒಳ್ಳೇದು. ಯಾನೊಲ್ಲ ದೂರ ಪಾತೆ ನೀರಿಗೆ ಕೇನು ಜಂದು ಕಾಯ್ತಾಲ್ ಬತ್ ಪಾತೆ ಕಿವಿ ಕೇಳುವುದಿಲ್ಲ ಅಂತ ಇಲ್ಲ. ಎರಡು ಕಿವಿಯೇ ಕೇನುನೆ ಕಣ್ಣು ತೋಜುನೆ. ಪುಣ್ಯಾತ್ಮ, ಕಿವಿ ಕೇಳುವುದಿಲ್ಲ ಅಂತ ತಿಳ್ಕೊಂಡಿದ್ಯಾ? ಹಾಗೇನಿಲ್ಲ, ಎಲ್ಲ ಅಂಗವು ಸರಿ ಇಲ್ಲ ಒಂದು ಪಲ್ಲೆ ಕೈಯಲ್ಲಿ ಒಳ್ಪಾಡ್ದು ಹತ್ತಿರ. ಓ, ನಿನಗೆ ನಾನು ಯಾರು ಅಂತ ಗೊತ್ತಿಲ್ಲ, ನಾನು ಎಲ್ಲಿಂದ ಬಂದದ್ದು ಅಂತ ಗೊತ್ತಿಲ್ಲ. ನಿನಗೆ ಸ್ವರ್ಗ ಗೊತ್ತುಂಟ? ಸ್ವರ್ಗ ಗೊತ್ತುಂಟು. ಸ್ವರ್ಗದ ಕತೆ ಒಣ್ಣಗ ಎಂತ ನೆನಪ ಬೇರೆ. ಸ್ವರ್ಗದ ಮುರಣಿ ಪೋದು ಯಾನೊಂಜಿ ನಾಚಿ ಎತ್ತದು ಬತ್ತನ ಕತೆ ನಿನ್ನೆ ಕೇಳಿದ ಬೇರೆ. ಸ್ವರ್ಗಕ್ಕೂ ಕಣ್ಣ ಬುಧಾರ. ನೀನು ಯಾವ ಸ್ವರ್ಗವನ್ನು ಹೇಳ್ತಾ ಇದ್ದೀನಿ? ನೀನು ಅಲ್ಲಿಗೆ ಯಾಕೆ ಹೋದ್? ಸ್ವರ್ಗ ಬಂಡ ಬೇರೆ ಅವು ಎಂಚಿನ ಗೊತ್ತಿಲ್ಲ. ಎನ್ನ ಅಮ್ಮೇರಿ ಕಣ್ಣು ವರ್ಷ ತೀರಿಯದು. ಓ, ಈಗ ಅಪ್ಪ ತೀರಿ ಅಪ್ಪ ಅಮ್ಮೇರಿ ತೀರ್ಬೇಟಿಗೆ ಅಪ್ಪಗ ಮಾತೇರ್ಲಿ ಇಂಚ ಪೋದ ತುಳಸಿದೋರಿಟ್ಟು ನೀರು ಬಿಡ್ಯಾರಂಡು ಇಂಚ ಸ್ವರ್ಗಗೆ ಪೋಲ ಒಳ್ಳೆ ವಿಷಯ ಅಂಚ ಅವತ್ತೆ ಒಂದ್ ವರ್ಷ ಆ ಒಂದು ಬಣ್ಣ ಗಂಬೇರೆ ಅಮ್ಮೇರಿ ಕೆಲವು ಜನಟ ಸಾಲ ಮಲ್ತೀತಿ. ನಿನಗೆ ಒಳ್ಳೆ ಆಸ್ತಿ ಮಾಡಿದ್ದಾರೆ. ಆಸ್ತಿ ಕರ್ಮ ಆ ಜನ ಗುರಿ ತೋರ್ದೀತೀನಿ ಬೇರೆ. ಅಂಡೆ ಮಾತ ಬರ್ತದೆ ದಿನಕ್ಕೂ ಮೂಚಿ ಜನ ಬರ್ಪುನ್ ಬೇರೆ. ನಿನ್ನ ಮೆಂಡ ಆಗ್ತದೆ ತೊಂದೆ, ನಿನ್ನ ಮೆಂಡ ಇತ್ತದೆ ತೊಂದೆ. ಅಮ್ಮೇಲೆ ಸೈಯರದು ಮೆಂಡೊಂದು ಪಾತ್ರ ಅಂತೀರಿ ಯಾನು ಎಂಕೊಂತೆ ಬರಿಯರುಂಡು ಮಗ ಐನ್ ತೆತ್ತದು ಇಂಚಿಗೆ ಕೊರಲ್ಲ ಅಂದ್ರೆ. ಹಣ ಸಂಪಾದನೆ ಮಾಡದಿದ್ರು ಜನ ಸಂಪಾದನೆ ಮಾಡಬೇಕು. ಜನ ನಮ್ಮನ್ನು ಕೇಳಿಕೊಂಡು ಬರಬೇಕು ಅಂತಾದ್ರೆ ನಿನ್ನ ಅಪ್ಪ ಮಾಡಿದ ವ್ಯವಸ್ಥೆ ಮಾಡ್ಲೇಬೇಕು. ಅನ್ಕೊನು ಇತ್ತ ಕೊರಿಯರತ್ತನಕಲ್ ಬರ್ಪೇರೆ ಅಮ್ಮೇರಿಗೆ ಬರಿಯರತ್ತನಕಲ್ ಏರೆಂದು ಗೊತ್ತಿದ್ದೆ. ಅವ್ರು ಯಾಕೆ ಬರ್ತಾರೆ? ಆಯ್ಕೆ ತಂಬೇರಿಗೆ ತುಳಸಿದ ಕೊಡಿಟ್ಟು ನೀರು ಬಿಡ್ನಾಗ ಸ್ವರ್ಗಕ್ಕೆ ಪೋಳ ಮನ್ನನಿಕೆ ಅಂದೇನೆ ಅಂಚ ಬೇರೆ ಯಾನು ಸೀದಾ ಸ್ವರ್ಗಕ್ಕೆ ಹೋಯಿ ಅಮ್ಮೇರು ಒಂಜಿ ಪುದಾರ್ಲ ಒಂಜಿ ಭಾವಚಿತ್ರ ಎಲ್ಲ ಪತ್ತೊಂದನ್ನ ಮೂಜಿ ವಾರ ಸ್ವರ್ಗ ತಿರ್ಕಿದೆ. ಎಂತದ ಇರ್ಲಿ ಸ್ವರ್ಗ ಗೊತ್ತಾಯ್ತ ನಮ್ಮ ಪೆರ್ಲದಲ್ಪ ಪಾನಾಜೆ ಸ್ವರ್ಗ. ಏ ಪುಣ್ಯಾತ್ಮ, ಹಾಗೊಂದು ಊರುಂಟಾ? ಪಾನಾಜದಲ್ಪ ಸ್ವರ್ಗ ಒಂದು ಅಲ್ಪ ತಿರ್ಗದು ಮಾರೆ ಒಲ್ಪ ಕೊಂಡಲ ಅಮ್ಮೇರಿನ ಭಾವಚಿತ್ರ ತೋಜದ ಮೇರೆ ಕಡೆ ಕೊಂಚ ಪ್ರಾಯದಾರ ಕೆಂಡಿರಿ ಈ ಮುರನಿ ದುಃಖ ನೆಟೇನೆ ತಿರ್ಗೋದು ಆಯ್ತಮ್ಮ ನಿನ್ನ ಕತೆ ಏನಪ್ಪ ಕೊಂಡು ಇಂಚೆಂಚ ಆತಂಡಿ ಸ್ವರ್ಗಗೆ ಪೋಲೆದ್ ಬನ್ಪುಣೆ ಕೇಂದೆ ಐಕ್ ಮುಳ್ಪೋಲ್ಪೋಲ ಉಳ್ಳೆರಂದು ನಾಡೋದು ಬರ್ತೀನಿ ಒಂಜೇ ಪೆಟ್ಟಿದ್ದೀರಿ ಮೂಚಿಗಾಸ ಯಾವ ಈ ಸ್ವರ್ಗೊಂಡು ಬಂತನ ಅತ್ತ ಮಿತ್ತೊಂದು ಸ್ವರ್ಗೊಂಡು ಅಡೆ ಪೋತೆ ಏನ್ಪ ಅಂತೀನಿ. ನಾನು ಅದನ್ನೇ ಹೇಳಿದ್ದು, ಮೇಲಿನ ಸ್ವರ್ಗ ಇರ್ತ ಮಿತ್ತದಾರ ಅಲ್ಪ ಈರಿ ಗೀಶನ
ಹಾ ಗೊತ್ತಾಂಡ ಅಲ್ಪ ಗೀಸುನ ಎತ್ತದ್ದ ನೀರು ಬಂಡಾರೆ ಅಸಂಬದ್ಧ ಪ್ರಲಾಪಿ ಪುಣ್ಯಾತ್ಮ ನೀನು. ಹೆಚ್ಚಿನ ಗೀಷಣರು ಅಂದ್ರೆ ದೇವತೆಗಳು, ದೇವರ ಕಳ್ಳರು ಗೊತ್ತುಂಟಾ? ಇರು ದೇವಲೋಕಡು ಗೀಸು ಇವ ನಿನ್ನ ಹತ್ರ ಯಾರು ಪುಣ್ಯಾತ್ಮ ಮಾತಾಡುದು? ದೇವತೆಗಳನ್ನ ಗೀಷಣರು ಅಂತ ಕರೀತಾರೆ, ಹಾಗಾಗಿ ನನ್ನನ್ನು ಗೀಷ್ಪತಿ ಅಂತ ಕರೀತಾರೆ. ನಾನಲ್ಲಿ ಗುರು. ಗುರು ಎಂತದ ಎಂಕಲ ಮುಲ್ಪ ಅಂತ ಗುರು ನೊಂಡ ಸಾಧಾರಣ ಜನ ಈತು ತೋರದು ಗುಗ್ಗುರು ದಂಚ ಗುರು ಈರತೆ ದೇವಗುರು ನನ್ನನ್ನು ಬೃಹಸ್ಪತಿ ಅಂತ ಕರೀತಾರೆ. ಬೃಹಸ್ಪತಿ. ನಾನು ಗಂಗಾ ಸ್ನಾನ ಮಾಡಬೇಕು ಅಂತ ಬಂದವ. ಗಂಗಸರ ಪರಿಯರ ಹಾಗಂದ್ರೇನು? ಗಂಗಸರ ಇಲ್ಲಿ ಬಂಡಾರ ಗಂಗಸರ ಪರಿಯರ ಗಂಗಾ ಸ್ನಾನ ಮಾಡ್ಲಿಕ್ಕೆ. ಓ ಮೀಯರೇ ಇರ್ತ ಬಿತ್ತು ಸ್ವರ್ಗೋಡ್ದು ಮೀಯರೇ ಆತನ ಸ್ನಾನ ಮಾಡುವುದಕ್ಕಾಗಿ ಬಂದ. ಸ್ವರ್ಗ ನನ್ನ ಸ್ವರ್ಗೋಡ ಅವು ಉಂಟು ಒಂದು ಉಂಟು ನನ್ನ ಪೇರಿ ಮಳ ಒಂಜಿ ಒಟ್ಟು ನೀರ್ಲದ್ದೆ ಅಂದತಿ. ಹಾಗಲ್ವ, ಗಂಗೆಗೊಂದು ಹೆಸರುಂಟು ಹೌದಾ? ಪಾಪನಾಶಿನಿ ಅಂತ. ಆಮೇಲೆ ಭೂಲೋಕ ಅಂದ್ರೆ ಬದಲಾವಣೆಗಿರುವಂತಹ ಒಂದು ಪ್ರದೇಶ ಅಂತ. ನಮ್ಮಲ್ಲೆಲ್ಲ ಬದಲಾವಣೆ ಇಲ್ಲ, ನೋಡಿದ್ದನ್ನೇ ನೋಡುವುದು, ಇದ್ದ ಹಾಗೇ ಇರುವುದು. ನಾವು ಕಣ್ಣು ಮುಚ್ಚುವುದಿಲ್ಲ ಅಲ್ಲಿ. ಬಿಟ್ಟ ಕಣ್ಣು ನಮ್ಮನ್ನು ನಾವು ಕಣ್ಣು ಬಿಟ್ಟರೆ ಮುಚ್ಚುವುದಿಲ್ಲ. ಆಮೇಲೆ ನಮ್ಮ ಪಾದ ಅಲ್ಲಿ ಊರುವುದಕ್ಕಿಲ್ಲ, ನಾವು ಗಾಳಿಯಲ್ಲಿ ತೇಲಾಡಿಕೊಂಡೇ ಹೋಗು. ಓ ನಿಖಲ ನಿನ್ನಂದೇ ಎಂಕ್ಲ ಕತ್ತಲೆನಾಗ ಆಯ್ತಿಲೆಕ ಯಾಕಲ್ಲ ನೆಟ್ಟೆಲ್ಲ ಕತ್ತಲೆನಾಗ ಅಂತೇನೆ ನೆಲಟ್ಟು ಪೂಜಿ ಕಾರ ಕೆಲವು ನಾವು ಹಾಗಲ್ಲ, ನಾವು ದೇವತೆಗಳು. ಆದ್ರೆ ಇಲ್ಲಿ ಬದಲಾವಣೆ ಉಂಟಲ್ಲ, ಸ್ವಲ್ಪ ನೋಡಿಕೊಂಡು ತಿರುಗಾಡಿಕೊಂಡು ಹೋಗುವ ಅಂತ ಬಂದ. ನಿಂಚ ಮುಲ್ಪ ಮೀಯರ್ ಅಂತ ಬರ್ತೀನಿ. ಎಡ್ಡಾಂಡ ಅಪ್ಪಗ ಈ ಜನ ತಿಕ್ಕನ ಬಾರಿ ಎಡ್ಡಾಂಡ ಬೇರೆ. ಇದು ನನಗೆ ನೀನು ಯಾರು ಅಂತ ಗೊತ್ತಾಗ್ಲಿಲ್ಲ. ಏನೋ ಮಾತನಾಡುವಾಗ ಸ್ವಲ್ಪ ನೀನು ರಸಿಕ ಅನಿಸಲ್ಪಡ್ತದೆ. ಅಂದೆ ಅಂದ ಬೇರೆ ಬುಕ್ಕ ನರಮನೆಡ ಪಾತಿರಂದ ಕಲ್ಲು ಮರಟ ಪಾತಿರು ನಾನು ಬುಕ್ಕ ಯಾವಾಗಲೂ ತಲೆ ಬಿಸಿ ಮಾಡುವುದಲ್ಲ. ಸ್ವಲ್ಪ ವಿನೋದ ಪ್ರಿಯರಾಗಿದ್ರೆ ಅವರಿಗೆ ಸಂಬಂಧಗಳು ಸ್ನೇಹ ಎಲ್ಲ ಹೆಚ್ಚು ಬೆಳೀತದೆ. ನಾನೊಂಜಿ ಕತೆ ಗೊತ್ತುಂಡಿ. ಕೆಲವು ಮತ ಏರಿ ಲೆಕ್ಕೊಡ್ದೆ ತೆಲ್ತೊಂದು ಮನ್ಪೇರಿ ಬಾರಿ ತೆಲ್ಪಿ ಬಾರಿ ಕುಸಿಟುಳ್ಳಿ ಕೆಲವು ಮಂಡ್ಯ ಚೋಟ್ ತೆಲಿಪು ನಾಕಲ್ಲಪ್ಪಿ ತಲೆ ಬಿಸಿಯಲ್ಲೂ ಬೊಕ್ಕ ಈರೆಗೊಂಜಿ ಕತೆ ಗೊತ್ತುಂಡಿ. ನಿನ್ನಲ್ಲಿ ಕತೆ ತುಂಬ ನನಗೆ ನೀನು ಸಿಕ್ಕಿದ್ದು ಒಳ್ಳೇದಾಯ್ತು. ಯಾಕಂದ್ರೆ ಭೂಲೋಕದ ಕತೆ ಎಲ್ಲ ನನಗೆ ಗೊತ್ತಾಗುದಿಲ್ಲ. ಹಿಂದೆ ಓರಿ ಒಂಜಿ ಕೈತ ಎತ್ತೆಗೆ ಒಂದೇ ಕೈಯ ಒಂಜಿ ಕೈ ಪೋತು ತುಂಡಾತ ಅಂಗವಿಕಲ ಒಂಜಿ ಕೈ ಇತ್ತು ಹಿಂಗೆ ಮಂಡ್ಯ ಚಾಂಡು ಬೇರೆ ನನ್ನತ್ತೆ ಉಣ್ಪುಲ್ನ ಒಂಜೆ ಕೈಟಿ ದೆಕ್ಕೊಂಡುಲ್ನ ಒಂಜೆ ಕೈಟಿ ಎಂಕ್ ಬೊಚ್ಚಿ ಜೀವನ ಸೈತದ ನನ್ನವರ ಬರ್ಕಂದ್ ಬಂದ್ರೆ ಸೈಯರ್ ಅಂತ ಪೋಯ್. ಓ ಜೀವನದಲ್ಲಿ ಅವೇ ಆಯ್ಕೆ ನನ್ನತ್ತೆ ಏನ್ ಬೊಚ್ಚಿ ಆತ್ಮಹತ್ಯೆ ಮಾಡ್ಕೊಂಡ ಸೈಪುಣೆ ಆತ್ಮಹತ್ಯೆ ಮಹಾಪಾಪ ಏನ್ ನಾಯ ಸೈಯರ್ ಯಾನ್ ನಾನು ನೀನೆಲ್ಲಿ ಆದ್ರೂ ಸೈಕಲ್ ಒಂದು ಪೋಯ್ ಬೇರೆ ಓಡಿ ಪೋಯ್ ನೋಡಿ ಒಂದು 10 ಮಾಳಿಗೆದ ಕಟ್ಟೋಣದ ಮಿತ್ತು. ಈಗ ಸಾಯ್ಬೇಕಾದ್ರೆ ಅಷ್ಟು ಮೇಲೂ ಹೋಗ್ಬೇಕು. ಆತ ಮಿತ್ತ ತೈಡ್ದ ಲಾಗಿಡ ನಾಡ ತೀರ್ಥಪುನಾಗ ಸೈಪುಂಡತ್ತ ಎಂತದ್ದಾದ್ರೂ ಅಲ್ಲಿಂದ ಜೀವ ಹೋದ್ರೆ ಹೋಯ್ತು ಮಾರೆ. ಅಂದ್ರೆ ಜೀವ ಬೋಯನೆ ಮಿತ್ತು ನಿದ್ದಿನ ಸೈಪುಣೆ ಮರಳಿಡ ಎಲ್ಲಿಯಾದ್ರೂ ಕೈಕಾಲು ಮುರಿದ್ರೆ ಕೈಕಾಲು ಮರಿ ಪೂಜೆ 10 ಮಾಳಿಗೆಗೆ ಎತ್ತನ ಸೈಪುಂಡೆ ಸಾಧಾರಣ ನಮ್ಗೆ ಮಿತ್ತು ಪೋಯ್ ಬೇರೆ ನನ್ನ ಲಾಗಿ ಬಂದು ಅಂದಾಜು ಮಾಲ್ತ ದಿಂಚ ತೂನಗ ಆಪೇದ ಮೀಟರ್ ರಡ್ಡು ಕೈಲಜ್ಜನ್ನ ಇವರಿ 4 ಎರಡೂ ಕೈ ಇಲ್ವಾ? ರಡ್ಡು ಕೈಲಜ್ಜ ಮಂಡೆ ಚಂಚ ಯಾನ್ ಒಂಜಿ ಕೈ ಚೆನ್ನೈನೇ ಯಾನಿತ ಸೈಯರ್ ಅನ್ಪಿದಾಡಿ ರಡ್ಡು ಕೈಲಜ್ಜನ್ನ ಕುಸಿಟ್ಟು 4 ತಾಯಿ ಇವನಿಗೆ ಅಂದ್ರೆ ಅವ ಸಂತೋಷದಲ್ಲೇ ಕುಣಿಯುವುದು ಯಾಕೆ? ಹಿಂಗೆ ಸೀದಾ ಕೈತಲೆ ಬದುಕಂಡೆ ಅಣ್ಣ ಯಾನು ಒಂದಿ ಕೈ ಇತ್ತನೇನೆ ಸೈಯರ್ ಅನ್ ಬರ್ತದೆ ಬದುಕೇರ ಹಾಪುಜಿಂದು ರಡ್ಡು ಕೈಲ ಚೆನ್ನ ಇರು ಕುಸಿಟ್ಟು 4 ಲರ್ದಾಯಿ ಯಾಕೆ ಅಪಗ ರಡ್ಡು ಕೈ ಚೆನ್ನ ದಾದ ಮಲ್ತೆ ಗೊತ್ತುಂಡಿ ಒಂಜಿ ದೊಂಕೆಗೆ ಮೂಜಿ ಕಾಸ್ದಾಯ ಯಾನ ಮೂಳು ಕುಸಿಟ್ಟು ನಲಿಪುನ ತಮ್ಮ ಎನ್ನ ಮುಂಡುದಲ ಬಿಜಿನ ಬಗ್ಗುದಂಡು ದೆಪ್ಪೆರ ಹಾಪುಜಿಂದು ನಲಿಪುನ ಅಂಚ ಕೆಲವು ನಲಿಪೇರು ತೆಲಿಪೇರು ಒಂದಾಗ ಮಂಡೇಚನೆ ಇಜ್ಜಿನಿ ಎಣ್ಣೆಡ್ಚಿ ಕೆಲವು ಮಂಡೇಚೋಡೆ ನಲಿಪು ನಲಪ್ಪು ವಿಷಯ ಹೌದಾ? ಈ ದೊಡ್ಡ ಹೊಟ್ಟೆಯವರಿಗೆ ಹಸಿವಾದ್ರೆ ಗೊತ್ತಾಗುದಿಲ್ಲ, ಎದುರು ಹಲ್ಲಿದ್ದವರಿಗೆ ದುಃಖ ಇದ್ರು ಗೊತ್ತಾಗುದಿಲ್ಲ. ಎದುರು ಕೂಲಿದ ಸಾಹಿತ್ಯನೆಲ್ಲ ಗೊತ್ತಾಗ್ಬಿಟ್ಟಿಗೆ ತೆಲಿಪು. ಹಾಗಾಗಿ ನಮಗೆ ಅಂತವರ ವಿಚಾರ ಬೇಡ. ಈಗ ನಿನ್ನ ನೋಡುವಾಗ ಬಹಳ ಖುಷಿ ಆಯ್ತು ನನಗೆ. ಏನು ಕೃಷಿಕೆ ಬೇರೆ ಕೃಷಿಕೆ ಕುಸಿಕೆ ಕುಸುಕತ್ತಿ
ಕೃಷಿಕೆ. ಓ ರೈತ, ನೀನು ಸಿಕ್ಕಿದ್ ಒಳ್ಳೆದಾಯ್ತು. ನೀನು ಮಣ್ಣಿನ ಮಗ ಅಂದ್ರೆ ಮಣ್ಣದ ಬಗ್ಗೆ ಏನ್ ಮಾತಾಡಲು ಬಂದ್ಪೇರು ಬೇರೆ ಹೇಗುಂಟು ಈಗ ಕೃಷಿ ಎಲ್ಲ? ಹೆಚ್ಚಿನ ದಾನ ಪ್ರಯೋಜನ ಒಂದೊಂದು ಮಲ್ತೆ ಬೇರೆ. ಈಗ ಕೃಷಿ ಅಂದ್ರೆ ಏನೆಲ್ಲ ಮಾಡಿದ್ದಿ ನೀನು? ಬರೇ ಕೃಷಿ ಅಂದ್ರೆ ಈಗ ಕೆಲವರು ಗದ್ದೆ ಮಾತ್ರ ಮಾಡುವವರು ಇರ್ತಾರೆ, ವ್ಯವಸಾಯ. ಇನ್ನು ಕೆಲವರು ತರಕಾರಿ ಮಾಡ್ತಾರೆ. ಬಾರ್ ಮಲ್ತೆ ಅಂತೆ ಆಯ್ತಾ, ಬಾರಂತೆ ಮಲ್ತೆ ಆಯ್ತಾ, ಒಟ್ಟುಕೊಂತೆ ಅಡ್ಡ ಕೃಷಿ ಬೇತೆ ಮಲ್ಪುಗ ಅಂದ್ ಬದನೆ ಅಂತೆ. ಬದನೆ ಬಾರ್ನಲ್ಲಿ ಬದನೆ, ಬಾರಡ್ ಬದನೆ ಅಂಚಿನ ಮರ್ಲಿ ಬಾರ್ ಬೇತೆ ಬಿಟ್ಟು. ಬಾರ್ ಅಂದ್ರೆ ಭತ್ತ. ಭತ್ತ ಅವೇ ಬಾರಿಗೆ ಭತ್ತ, ಬಾರಿಗೆ ಭತ್ತ ಅವೇ ಯಾರೆಲ್ಲ ಎಂಕಲ್ನ ಬಾರಿಗೆ ಈರ್ ಭತ್ತ ಪನ್ಪು ಅದೇ ಹೇಗೆ ಎಂಕಲ್ನ ಬಾರಿಗೆ ಈರ್ ಭತ್ತ ಅದೇ. ನಿಮ್ಮ ಬಾರಿಗೆ ನಾನು ಭತ್ತಲ್ಲ, ಅದೇ ಎಂಕಲ್ನ ಬಾರಿಗೆ ಈರ್ ಭತ್ತ ಬಂತು. ನಿಮ್ಮ ತುಳುವಿನಲ್ಲಿ ಭತ್ತ ಏನುಂಟು, ಕನ್ನಡದಲ್ಲಿ ನಾವು ಕನ್ನಡದಲ್ಲಿ ಭತ್ತ ಅಂತ. ನಿಮ್ಮದು ಬಾರು. ನಿಕಲ್ನ ಭತ್ತ ಎಂಕಲ್ನ ಬಾರು ಅಂಚ ಅಂಚ ತಾತ ಗೊತ್ತಿದೆ. ಬಾರಿ ಒಂಜಿ ಬಿಟ್ಟು ಮತ್ತೆ ಬದನೆ ಬದನೆ ಎಂಚಿನ ಅವು ಸಂತೆ ಹಿಡ್ಕೊಂಡು ದೈ ದೈ ಈತು ತೆತ್ತರ ಅನ್ಕೊಂಡು ಈ ನಮ್ನಿದ ಬದನೆ ಅಡ್ಡಾಡೆ ಬದನೆ ಒಂದೊಂದು ಐತಿ. ಒಳ್ಳೆ ತಳಿ ಇರ್ಬೇಕು, ಎಂಚಿನ ತಳಿ. ಈ ಬದನೆ ಮಲ್ಲೆ ಅದು ದೈಲ್ ಆಚಾರ ಅನ್ನಕ ಒಂದು ತೊಂದ್ರೆ ಹಾಕಿದ್ದಕ್ಕೆ ಮಳೆ ಶುರು ಅಣ್ಣ ಅವರ್ ಒಂದು ಹಿರಿಯರ್ದ ಕೆಂಡ ದಾಯ್ತಾಡ್ಬಿಡು 6 ಗಂಟೆ ಮುದ್ದೆಯಲ್ಲಿ ಒಂಜಿ ಗುಂಟ ಕೊಟ್ಟಮ್ಮ ಬಾರದ ಆಲ್ರೆಡಿ ಒಯ್ತು ಕಟ್ಟು 6 ಬಣ್ಣಂಚನೆ ಮಲ್ತನತಿ ಒಂಜಿ ಗುಂಟ ಕೊಟ್ಟು ನನ್ನ ಬಾರದಲ್ಲಡು ಒಯ್ತು ಕಟ್ಟಿನಿ ಏತಲಾಚಾರದ ದೈಲ ಏತ್ ನಮನೆದ ಬದನೆಲ್ಲ ತುಂಬೊಂದು ಸರ್ತತಿ ಬುಕ್ಕ ಬದನೆ ಬುಕ್ಕ ಕೆಪ್ತಂಡೆ ಅಂತೆ. ಎಂತದ್ದು ಕೆಪ್ತಂಡೆ? ಅದೆಂತದ್ದು ಕೆಪ್ತಂಡೆ? ಕೆಪ್ತಂಡೆ ಸಪೂರ ಉತ್ತಪ್ಪು ಒಳ್ಳೆದಂಚ. ಏ ಪುಣ್ಯಾತ್ಮದ ಅಲಸಂಡೆ. ಅಲಸಂಡೆ ಆಲಸಂಡಿ ಅಲಸಂಡೆ ಅಲಸಂಡೆ ಅಲ್ಲ ಅಲಸಂಡೆ. ಅಲಸಂಡೆ ಅವು ಅವು ಈರು ಎಂಕ ಈರು ಇಂಚಿನ ಗೊತ್ತಾಯ್ತು ಅಂಚ ಐದು ಬುಕ್ಕ ತೌತೆ ಅಂತ ಸೌತೆ ಸೌತೆ ಒಳ್ಳೆ ವಿಷಯ. ಅಂಚ ಎಂಚಿನ ಮಲ್ತಲ್ಲ ಮುಟ್ಟಜ್ಜಿ ಬೇರೆ ಮಾತ ಪುರಿ ಬುರ್ದು ಬೋಪು ನಿಂದಿ ತೊಂಡೆಕಾಯಿ ಬೆಂಡೆಕಾಯಿ ಮನೋಲಿ ಅಂತೆ ಮನೋಲಿ ಅಂಡ ರಡ್ಡೆ ಉನ್ನೋಲಿ ಅಂಟಿದ್ದು ಮನೋಲಿ ಅಂತೆ ಮನೋಲಿ ಇಲ್ಲ ದಾಳತಿ ಐದು ಕವೆ ಬೆಂಡೆಕಾಯಿ ಮಲ್ತ ಅಂತೆ ಒಂಜಿ ರಡ್ಡೋಲಿಯ ಬೆಂಡೆಕಾಯ ಬೆಂಡೆಕಾಯಿ ಅತ್ತಿ ಬೆಂಡೆಕಾಯಿ ಅವು ಈ ಪುಣ್ಯಾತ್ಮದು ಬೆಂಡೆಕಾಯಿ ಬೆಂಡೆಕಾಯಿ ಅಂದವು ಕೆಲವುದ ಮಾತ್ರ ಕೆಲವುದ ಮುರುಂಟತೆ ಅವು ಬೆಂಡೆಕಾಯಿ. ಏನು ನಿನ್ನ ಸಂಶೋಧನೆಗೆ ನನ್ನ ದಾಕ್ಷೇಪಲ್ಲ ಅಂಚ ಆಯ್ಕೆ ಬುಕ್ಕ ಮೂರನೇ ಆರೋಗ್ಯ ಹನ್ನೆರಡು ಬಂಡೇರಿಂದ ಮರ ನಿಕ್ಕಿತ್ತೆ ಕೃಷಿ ಮತ್ತ ಸಮ ಹೊಡ್ದಂಡ ಒಂಜಿ ಎಟ್ಟೆ ಮೂಜಿ ಹೊರ್ತು ಮೀಪುನ ಬ್ರಾಣೆರೆಗೆ ಒಂಜಿ ಪರಕ್ಕೆ ಬಲ್ನ ಎಂತದ್ದು ಮೂಜಿ ಪೊರ್ತು ಮೀಪುನ ಬ್ರಾಣೆರೆಗೆ ಒಂಜಿ ಪರಕ್ಕೆ ಬಲ್ನ. ಏನು ಬಾಯಿ ಮಾರ ನಿನ್ನದ್ದು. ಬ್ರಾಹ್ಮಣರು 3 ಹೊತ್ತು ಸ್ನಾನ ಮಾಡೋರೆ, ನೀನು ಸುಮ್ಮನೆ ಇಲ್ಲದೆಲ್ಲ ಆರೋಪ ಮಾಡಬೇಡ ಅಣ್ಣ. ಎಂಕ್ ಗೊತ್ತುತಿ ಕೆಲವು ವಿಷಯ ಮತ್ತೆ ಗೊತ್ತು ಯಾರು ಬಂದಿರ್ ಅಂಚಾದು ಎಂಡತ್ತೆ ಸುರು ಕಾಯಿನ ರಡ್ಡು ಬಚ್ಚಂಗಾಯಿ ನೀ 19 ಬೇರೆ ಎಂತದ್ದು ಬಚ್ಚಂಗಾಯಿ ಬಚ್ಚಂಗಾಯಿ ಈ ರೀತಿ ಮೂಜಿ ಬರ್ತಲ್ಲ ಮೀಪುನಾರೇನ ಬೇರೆ ಅದೇ ಯಾಕೆ ನಿನಗೆ ಅನುಮಾನ ಉಂಟು? ಓ ಇದು ಕರಬುಜ, ಕರಬುಜದ ಹಣ್ಣು. ಗರ್ಭಿಜತ್ತಿ ಎಂದು ಬಚ್ಚಂಗಾಯಿ ಗರ್ಭಿಜಂಡ ತೌತದಂಚಿನ ಎಲ್ಲಿಯವು ಕೈಪೇದ ಪುಣ್ಯಾತ್ಮ ಕಲ್ಲಂಗಡಿ ಕಲ್ಲದಂಗಡ್ಲೆ ಚೆನ್ನ ಮಣ್ಣದಂಗಡ್ಲೆ ಇದು ಬಚ್ಚಂಗಾಯಿ. ಹೌದು, ನಿನ್ನ ಭಾಷೆಯಲ್ಲಿ ಅದು ಬಚ್ಚಂಗಾಯಿ, ನಮ್ಮ ಭಾಷೆಯಲ್ಲಿ ಕಲ್ಲಂಗಡಿ, ಇನ್ನೂ ದೊಡ್ಡ ಭಾಷೆಯಲ್ಲಿ ಹೇಳುವುದಿದ್ರೆ ಕರಬುಜದ ಹಣ್ಣು. ಇದೇ ಅಲ್ಲ, ಇದು ಕಾಯಲ್ವೇನೋ? ಕಾಯಿ ಈ ಜನಕ್ಕೂ ದಾಲ ಗೊತ್ತದಿ ಮಾರೆ. ಮಿತ್ತಿಡ್ದು ಪಚ್ಚನ್ನ ಮಿತ್ತಿಡ್ದು ಕಾಯಿತ್ನ ಉಳ ಹಿಡಿದು ಪರ್ಲದ ಈಗ ಒಳಗಿನ ಬಣ್ಣ ಬೇರೆ ಉಂಟು, ಇದು ಹೊರಗೊಂದು ಒಳಗೊಂದ ಅಂದು ಭೂಲೋಕತ್ತನ್ನ ಮುಲ್ಪ ನರಮಣಿಯರ್ಲ ಅಂಚನೆ ಹೊರಗೊಂದು ಒಳಗೊಂದು ನಂಬೇರೆ ಅಪ್ಪುಜಿ ಅಂಚಾದು ಅವು ಮಿತ್ತದ ಬಣ್ಣ ಪಚ್ಚೆ ಉಳೈದ ಬಣ್ಣ ಕೆಂಪು ಇರ್ಲಿ ಇರ್ಲಿ ಅಂಚ ಇರ್ಲತ್ತೊಂದು ಪಗೇಲಿ ಮುಲ್ಪ ಪಗೇಲೊಂದು ಇರಲಿ ಇಡು ಇರಲಿ ಹಾಕೊಂಡ ತಟ್ಟಿ ಅಟ್ಟೋಡು ಎಲ್ಲ ಈಡೇರಲಿ, ಇನ್ನೂ ಮೇಲೆ ಹೋಗುವಂತ ನನ್ನದೊಂದು ಆಶೀರ್ವಾದ. ಈ ರೀತಿ ಮುಲ್ಪದಲ್ಲಿ ಎಲ್ಲೆಲ್ಲ ಸಿಕ್ಕಲಿ ಈ ಎಲ್ಲ ಕೂಡ ಮೀಪರಂದು ನಿಗಾಡ್ತುಂಡ ಮುಲ್ಪ ಬತ್ತದ ಮೀಪರಂದು ನಿಗಾಡ್ತುಂಡ. ಓ ಹಾಗೆ ಅಂಚ ಹಿಂದೇನೊಂದು ಹಿಂದೆ ಇಲ್ಲೊಂದು ಹೊರಲೊಂದು ಸ್ಪೀಕರ್ ಮಾಡ್ತದೆ. ಎಂತದ್ದು ಒಂಜಿ ಸ್ಪೀಕರ್ ಮಾಡ್ತದೆ, ಅದು ನನ್ನಿಂದ ಮಾಡ್ಲಿಕ್ಕೆ ಆಗುದಿಲ್ಲ. ಹೇಗೂ ಯಾಕಂದ್ರೆ ಬ್ರಾಹ್ಮಣರು ಬೇಡ ಅಂತ ಹೇಳಲಿಕ್ಕಿಲ್ಲ. ಎಂತ ಭಕ್ತಿ ಭೂಲೋಕದಲ್ಲಿ ಇಂಥವರು ಇದ್ದಾರ. ದೇವರು ಒಳ್ಳೇದು ಮಾಡಿ. ಇನ್ನೇನು ಬೃಹಸ್ಪತಿ ಆಚಾರ್ಯರಿಗೆ ಹುಟ್ಟಿದ್ದೇನೆ ಅಂತ ಹೇಳಿ ಮಿತ್ತದ ಗುರುಕುಲಕ್ಕೆ
ಅವ್ ಏನಪ್ಪ ಬರ್ಪೆ ಅವಿ ಅವು ಬಾತೆ ಸ್ವರ್ಗಕ್ಕೆ ನಾನು ನನ್ನದು ಸ್ನಾನ ಆಯ್ತಾ ಆಮೇಲೆ ಸ್ವರ್ಗಕ್ಕೆ ಹಿಂಗೆ ಅಲ್ಪ ಏರ್ ಬರ್ತದೆ ಒಂತೆ ಎಲ್ಲಿಯ ಮೀಸೆದ ಎಲ್ಲಿಯ ಮೀಸೆ ತಲೆ ಒಂತೆ ಬೊಲ್ತಾತು ಕರ್ನ ಕುಜ್ಜ ಎನ್ನಾರ್ದು ಒಂದೊಂದು ಈ ತೆಕ್ ಬರ್ಲಿಲ್ಲ ಆ ಒಂಜಿ ಸೂರಪ್ಪಿ ಏನ್ ಮಾಡಿದ ಒಂಜಿ ಈರೊಂಜಿ ಸೂರ್ಯ ಅಲ್ಪ ಸೂರಪ್ಪಿ ನಮ್ಮಿರು ಸ್ವರ್ಗೋಡು ಇಪ್ಪೇರ ರೀತಿ ನಮ್ಗೆ ಪುಣ್ಯಾತ್ಮ ಸೂರಪ್ಪಿ ಕುಜ್ಜ ಬೊಲ್ತು ಕುಜ ಬೊಲ್ತು ಎಲ್ಲಿಯ ಮೀಸೆ ಅಂಚ ಒಂಜಿ ಕೂಲಿದ್ಯ ದೂರದ ಎನ್ನಮ್ಮಿರು ಸೂರಪ್ಪಿ ಆರೊಂಜಿ ತಿಕ್ಕಡ ಈರ್ನ ಮಗ್ಗೆ ಕನಿಯ ತಿಕ್ಕದಿತ್ತು ಪಂಪರ ಅವು ಏರೆಗೆ ಏತು ದುಡ್ಡು ಕೊಡಿ ಅನ್ನೋದು ಒಂದು ಬರೆದು ಕೊಡಿ ನನ್ನವರ ಬಣ್ಣದ ಬಚ್ಚ ಕೊಡ್ತಾರೆ ನನ್ನವರ ಬಣ್ಣದ ಈರೆಗೆ ಕುಟನಟ ಬಚ್ಚ ಇವತ್ತು ಆಗೋದಿಲ್ಲ. ಅಲ್ಲಿ ನಿನ್ನ ಅಪ್ಪ ಹಾಗೆ ಇರುವುದಿಲ್ಲ, ಅವರ ಆತ್ಮ ಇರಬಹುದು. ಮತ್ತೆ ನೀನು ಹೇಳಿದಾಗೆ ಕೂದಲು ಮತ್ತೆ ಇದೆಲ್ಲ ಇಲ್ಲಿ ನೀನು ಅವರನ್ನು ಬೂದಿ ಮಾಡ್ಲಿಲ್ವಾ? ಮತ್ತೆ ಅದಲ್ಲ ಮಾಡ್ಲಿಕ್ಕೆ ಈರ್ಕೋಣ ಕೈಲೆಗೆ ಗಟ್ಟ ಕುಜಲ್ ಮತ ಕೂಡ ನನ್ನನ್ನು ಯಾರಾದ್ರೂ ಸುಡ್ತಾರ ಮಾರ ಇಲ್ಲಿ. ನಾನು ನೇರ ಹೋಗುದಲ್ವಾ ಸೀದಾ ಹೋಗ್ನಾರಿ ಆ ತಾಂಡಲ ಎನ್ನ ಅಮ್ಮೇರ ಆತ್ಮಡೊಂಜಿ ಇರೋದು ಪಾತಿ ಇರ್ತಿ ಒಂಜಿ ರಟ್ಟಿನ ರಜೆಟ್ ಬತ್ತಿರ್ನಲ್ಲ ಅವು ಏನ್ ಮುಲ್ಪ ರಟ್ಟಿನ ಬತ್ತಿದ್ದೇನೆ ಕೊಂಚ ಏನ್ ಮತ್ತೆ ದುಡ್ಡು ಕೊಡಿ. ನಿನ್ನ ಅಪ್ಪ ಎಂತದಲ್ಲಿ ವಿದೇಶದಲ್ಲಿ ಉದ್ಯೋಗದಲ್ಲಿರುವುದಾ ರಜೆ ಹೇಳಿ ಬರ್ಲಿಕ್ಕೆ? ಆ ತಾಂಡಲ ಈರ್ ಪಂಡಾವೆ ಗುರುಕುಲಕ್ಕೆ ಆಗೋದಿಲ್ಲ. ಒಂದೇ ರಾತ್ರಿ ನಿನ್ನ ಸಮಾಧಾನಕ್ಕೆ ಸಿಕ್ಕಿದ್ರೆ ಮಾತಾಡ್ತೇನೆ. ಇದು ಅಣ್ಣ ಅನ್ನಲ್ಲ ಗುರುಕುಲ ಈರ್ನ ಬುಧಾರವಲ್ಲೇ ಕೆಂಚ ಬೃಹಸ್ಪತಿ ಆಚಾರ ಇಂದು ಈರ್ತ ಅಲ್ಪ ಸ್ವರ್ಗೋಡ ಬಿಟ್ಟಿರ್ತೀನಿ ಅವು ಯಾಣಿತ್ತವಲ್ಲ ಈಗ ನನ್ನರ ಮೀಯರು ಬರೋದು ಯಾನೆ ಒಳ್ಳೆ ಹಂಚಿ ಮೀನು ಬರ್ತೇನೆ ಸ್ವರ್ಗ ಬರ್ತೇನ ಎಂಕ ಹೊಸತ್ತೆ ಬೇರೆ ಸ್ವರ್ಗಲ ಎಂಕ ಒಯ್ತೆ ಹೋಗ್ನೆ ನಂದರೆ ಈರೊಂಜಿ ತಿಕ್ಕಿಯನ್ನ ಗುರ್ತದ ಸಂಜೆ ನನ್ನ ತಿರ್ಗಾರತ್ತ ನನ್ನ ಅಲ್ಪ ಸ್ವಲ್ಪ ಇಪ್ಪುನೆ ನೀರು ನಾನು ಸ್ವರ್ಗದಲ್ಲೇ ಇದ್ದೇನೆ, ಎಲ್ಲಿ ಅಂತಲ್ಲ. ನಿನಗದು ಹೇಳಿದ್ರೆ ಅರ್ಥ ಆಗುದು. ನಿನಗೆ ಇಲ್ಲಿ ಆದ್ರೆ ದಾರಿ ಹೇಳ್ಬೋದು, ಬಲಕ್ಕೆ ತಗೊಂಡು ಎಡಕ್ಕೆ ಹೋಗುವಂತೆ. ಅಲ್ಲಿ ಆಗಿಲ್ಲ ಹೇಳಲಿಕ್ಕೆ ಆಗುದಿಲ್ಲ. ನೀನು ಬರುವಾಗಲ್ವಾ, ನೀನು ಸತ್ಯ ಬರಬೇಡ. ಇಲ್ಲೆಲ್ಲ ಸಾಲ ಇದ್ರೆ ಎಲ್ಲ ಸಂದಾಯ ಮಾಡಿಯೇ ಬಾ. ಆಂಡ ದಾಯ್ತ ಗೊತ್ತಿಲ್ಲ ಎಷ್ಟು ತಕೊಂಡಿದ್ದಿ? ಸೊನ್ನ ಸುಮಾರು ಉಂಟು ಆಂಡ ದಾಯ್ತ ಗೊತ್ತಿದೆ. ಒಂದಿಯಲ್ಲ ಏನಂತ ಅಗತ್ಯ ಒಳ್ಳೆ ಅಲ್ಪ ಲೆತ್ತಿರಲ್ಲ ಏನು ಬರ್ಪುದಿಲ್ಲ ಎನ್ನ ಒಟ್ಟುಗುದೇವರು ಕಡಪ ದಿನೇಸಿ ನಾನು ಕಡಪ ಇಲ್ಲಿ ಬಾ. ಅವ ಈ ವರ್ಷ ಬಂದದ್ದಲ್ವಾ, ನೀನು ಅವನನ್ನು ಕಳುಹಿಸುದು ಬೇಡ. ಅತ್ತ ಮೇಲೆ ಎನ್ನ ಭಗತ್ಯಗೆ ಏನು ಸಾಲ ಕೊರಿಯರು ಮಂಡೆ ನೀನು ಸಂಗತಿ ಮಾಡಿ ಏನು ಸಾಲ ಸಂದದೆ ಬರ್ತೇ. ನೀನು ಬೇಕಿದ್ರೆ ದಿನೇಶ ಅನ್ನುವ ಹೆಸರಿನವನನ್ನೇ ಕಳಿಸು. ಅಡಪಾದವ ಬೇಡ, ಬೇರೆ ಊರಿನವನಿದ್ರೆ ಕಳಿಸು. ಆಯ್ತಾ ಸ್ವರ್ಗೋಡಿ ದಿಕ್ಕು ಬರತ್ತೆ. ಆಯ್ತು. ಇರಪ್ಪ ಸ್ವರ್ಗೋಗೆ ಪೋಲೆಲ್ಲ ಸ್ವರ್ಗೋಗೆ ಪೋಲೆ ಸ್ವರ್ಗೋಗೆ. ನಿನ್ನ ಅಪ್ಪನಿಗೆ ಹೀಗೆ ನೀರು ಬಿಟ್ಟ ಆಯ್ತು. ಮತ್ತೆ ಈ ರೀತಿನ ಇಲ್ಲದ ರಚನೆ ಕೊರಂದಲ್ಲ ವೀರಣ್ಣ ಸ್ವಲ್ಪ ತೆತ್ತುವಾರ ತಲೆ ಬಿಸಿಯಲ್ಲಿದ್ದ. ನಮಗಿದ್ರೆ ಅಗತ್ಯ ಇಲ್ಲ, ಯಾರಾದ್ರೂ ಸಿಕ್ಕಿದ್ರೆ ಅವರಿಗಾದ್ರೂ ಕೊಡುವ, ನಮಗೆಂತಕ್ಕೆ. ಕತ್ತಲೆ ಒಂದು ಬತ್ತಂಡು ಎಂಕ ಒತ್ತು ಅಕ್ಕ ಪೋಯಿನಂತಿನ ಜಾಗ ಕಾಡು ಈತನಿಗೆ ಪೋದುಲು ಅಭ್ಯಾಸ ಹಾಕಲಾಗಿತ್ತು. ಕಾಡು ಏತ ದೃಷ್ಟ ಮೃಗಗಳು ಉಂಡು ನಕಲಿನ ಪಂತೆ ಪಂಡಿನ ಪಾತ್ರೆ ಕೇಳಿಂದ ಹಠ ಬತ್ತು ಹೋಗ್ತೇರು ದಾದ ಮಾಡ್ಕೊಳ್ಳೆ ಪಣ್ಣೆ ಛೆ ಎಲ್ಲಾತೆಗೆ ಮೂಲ ಆಲೋಚನೆ ಅಂತ ನಾವೊಂದು ಒರಿಯ ಬೇಲದ ಕುಡಿದು ಅಕ್ಕ ಓದಿಲ್ಲ ನಾಡಿನ ವ್ಯವಸ್ಥೆ ನೀರಿಗೆ ಗೀತನೆ
ಇಂಚಿನ ಮರಳು ಬರ್ತೀರಿ ಸಾಯಿ ಎನ್ನ ಅರಸುಲ್ಲ ಎತ್ತದ ಮುಲ್ಪ ಜೋಕುಳು ತೋಜಾರಿ ನಾಡೊಂದು ವಲ್ಲದ ಕಡಪಡ್ತೀರಿ ಜನ ಮರಲೆಲ್ಲ ಕಾದಿರು. ನಿನ್ನ ಅಪ್ಪನಿಗೆ ಎಷ್ಟು ಜನ ಮಕ್ಕಳು? ಯಾನು ಒರಿಯಾನಿ ಎನ್ನ ಅಮ್ಮೆ ಪುಟ್ಟದ ಸಾಂಕದನ್ನೇ ಬಂಗೋಡನ್ನ ನನ್ನ ಎಷ್ಟು ಜನ ಜೋಕುಳು ಒರಿಯೇ. ನಿನಗೆ ಅಣ್ಣ ತಮ್ಮಂದಿರು? ಅಣ್ಣ ಇಕ್ಕೆ ಇಲ್ಲಲೇ ಇರ್ಲಿಕ್ಕೆ ಅಲ್ಲ, ತಪ್ಪು ತಿಳಿಬೇಡ. ನಿನ್ನ ಹಾಗೆ ಒಬ್ಬ ನನ್ನ ಹತ್ರ ಮಾತಾಡಿ ಹೋದ್ದು. ಅವನೊಂದು ಹರಿಕೆ ಉಂಟು ಅಂತ ಹೇಳಿದ, ಆಮೇಲೆ ಹಣ್ಣು ಎಲ್ಲ ಕೊಟ್ಟು ಹೋದ. ನಾನು ಅವರ ಸಂಬಂಧಿಕರು ಯಾರಾದ್ರು? ಓ ಅಣ್ಣ ಆಯೇ ಪರಕ್ಕೆ ಎತ್ತಿನ ಮಣ್ಣದ ಆಯೇ ಇರಕ್ಕೆ ಪರಂದು ಕೊರ್ನಿಕ್ಕೆ ಎನ್ನ ತಾರೆ ಆಯೇ ತಿನ್ಪಾರ ಇರ್ಮುಲ್ಪ ಗೊತ್ತಾನತ್ತೆ ಬುಕ್ಕ ನರಮಣಿ ಒರಿಯಲೆಕ್ಕನ 7 ಜನ ಪೇರಿಗೆ ಪ್ರಪಂಚೋಡು. ಹೌದಾ? ಏರಣ್ಣ ತುದಾತದ ಈ ನಿನ್ನ ಅಮ್ಮನ ಮಗನ ನಿನ್ನ ಅಪ್ಪನ ಮಗನ ಎನ್ನತ್ತಿ ಗೊತ್ತಾನತ್ತೆ. ನನಗೆ ಭೂಲೋಕ ಹೊಸತ್ತಲ್ಲ, ಈರಕ್ಕೆ ಹೊಸತ್ತಾದಿಪ್ಪು ಎಂಟ್ಲೆಗೆ ಭಾರತ ಆತನ ಮುಲ್ಪ ಪಾತ್ರೆನ ಜಾಗೃತಿ ಅನ್ಪ್ಲೆ ಒಂದೊಂದು ಉಲ್ಲ ಬೇರೆ ಅಡ್ಡ ನಿಂಗು ನಾವು ಜಾಗೃತಿ ಮಲ್ಪಿ ಎಂಟ್ಲ ಮತ್ತೆ ಬದುಕುಂಡೆ ಬಾರಿ ಬಂಗೋಡು ಈರೆಗೊಂತೆ ನಿನಗೂ ಕಷ್ಟ ಆಗ್ತದ. ಬುಕ್ಕ ಆಲೆ ಕೊಡು ಲೆಕ್ಕ ಬಾಡಿ ಎಂಚ ಇಪ್ಪು ಮುಲ್ಪದ ಪರಿಸ್ಥಿತಿ ಗೊತ್ತಾನತ್ತೆ. ಒಂದು ಪಲ್ಲೆಕ್ಕ ಇರಿ ಹೊಲ್ಪದೇರಿ. ನಾನು ಮೇಲು ಲೋಕದಿಂದ ಬಂದವ. ಮಿತ್ತಿರ್ತು ಗಟ್ಟಾಡ್ತಿ ಗಟ್ಟ ಅಲ್ವ ಸ್ವರ್ಗದಿಂದ. ಗಡ್ಡ ಒಂದು ಬರ್ತದೆ ಸ್ವರ್ಗೋಡ್ದು ಬರ್ತನೆ ಅನ್ನೋಗ ಯಾನೋಡ್ ಪಡೆದು ಬರ್ತನೆ ಗೊತ್ತುಂಡಿ. ಯಾನಿ ಇಟ್ಟೆ ಸತ್ಯ ಲೋಕಡ್ದು ಬರ್ತನೆ ಬ್ರಹ್ಮದೇವರನ್ನ ಒಟ್ಟು ಕುಳ್ಳುದು ಬಚ್ಚಿರೆ ಹೊಂಟಿದ್ದು ಇತ್ತ ಬಿಡಂದು ಗೊತ್ತಿಲ್ಲ. ಇವನೇನು ಮಾತಾಡ್ತಾನೆ ಅಂದ ಅಂಚನೆ ಪನ್ಯರೆ ಮಾತೆರೆಗ್ಲಾಪು ಗೊತ್ತಾನೆ. ಗಡ್ಡ ಒಂದು ಬರ್ತದೆ ಸ್ವರ್ಗೋಡ್ದು ಬರ್ತನೆ ನಂಬೇರೆ ಹೆಣ್ಣನೆ ಮಂಗಳಕ ತೋಜನೆ ಆಗಲಿ ಅವು ಪಡಿ ಒಂದು 2 ಜನ ಅರಸುಲ್ನ ಜೋಕುಲ್ ತಿಕ್ಕೇರಿ ಇರ್ ನೆಟ್ಟೆಂಚ ಕಾಡ್ದ ನಡುವೆ ಬರ್ತಾರ ಹೀಗೆ ತಿರ್ಗಾಡಿ ಅಂದ ಬಣ್ಣಗ 2 ಜನ ಅರಸುಳು ಜೋಕುಳು 2 ಜನ ತಿಕ್ಕೇರ. ನೀನು ಯಾವ ರೆಡ್ಡಿ ಜನ ಅಂತ ಹೇಳ್ತೀಯ? ಯಾರು ರೆಡ್ಡಿ ಜನ? ರೆಡ್ಡಿ ಜನ 2 ಜನ 2 ಜನ 2 ಜನ ಜೋಕುಳು ಬೋಂಟೆಗೆ ಪೋಯ್ನಕ್ಲೆ ಎಲ್ಲ ಇರೆಗೆ ತಿಕ್ಕೇರ. ನನಗೆ ಪೇಟೆಗೆ ಹೋದವರದ್ದು ಗೊತ್ತಿಲ್ಲ. ಪೇಟೆಗತ್ತೆ ಬೋಂಟೆಗೆ ಬೇಟೆಗೆ ಹೋದವರದ್ದು ಗೊತ್ತಿಲ್ಲ. ಮತ್ತೆ ಯಾರು ಎಲ್ಲಿಗೆ? ಅದು ಕರಬುಜದ ಹಣ್ಣು. ಎಂಚ ಕಲ್ಲಂಗಡಿ ಹಣ್ಣು ಹೊರ ಕೊರ್ಲೆ ತುಕ ಗಿಚ್ಚ ತುಕ. ಪಾಪ ಅಲ್ಲ, ನಿನಗೆ ಬೇಕಿದ್ರೆ ತಗೋ, ನನಗೆ ಅದು ಉಪಯೋಗ ಆಗುದಿಲ್ಲ. ಅದು ನನಗೊಬ್ಬ ಕೊಟ್ಟದ್ದು, ನಿನ್ನ ಹಾಗೆ ಇರುವ ಒಂದು ಎಂಚಿನವು ಕರಬುಜದ ಹಣ್ಣು. ನಾನು ಬ್ರಾಹ್ಮಣ ಅಂತ ನನಗೊಬ್ಬ ಕೊಟ್ಟದ್ದು. ಎಂಟು ಅರಸುಲು ಜೋಕಲಿನ ರಟ್ಟು ತಲೆಯನ್ನು ಪತ್ತೊಂದು ಕಾಪಿ ಟೀ ಮಗ್ಗೋ ಏರಿ ಒಲ್ಪದ ಸ್ವರ್ಗದ ಎಂಟು ಜೋಕಲಿನ ತಲೆಯನ್ನು ಚೂಡ ಮುಟ್ಟ ಕಣ್ಣು ಬಿಡತ್ತನ ನಿನ್ನ ಕಣ್ಣು ಬಿಡತ್ತನಿ. ಆಗ ಅದು ಹಣ್ಣಾಗಿತ್ತು, ಈಗ ಹೇಗೆ ತಲೆ ಆಯ್ತು? ಈ ಮುಲ್ಪದ ಆಯ್ತು ಬೇದಾದ ಮಾಟ ಮಂತ್ರ ಮಾಡ್ಪಣೆ ನೀ ನಾನು ಮುಲ್ಪ ಯಾನತ್ತು ವಿಚಾರಣೆ ಮಾಡ್ಬಿಡೆ ನಿಕ್ಕ ಸರಿಯಾಗಿ ಶಿಕ್ಷೆ ಕೊರಿಯಾರೆ ದನಿಕ್ಬಿಡ್ಲೆ ದನಿಕ್ಲೆ ಓ ಮರ್ಲ ದನಿಕ್ಲೆ ಜೋಕ್ಲಿನ ಆಡೋದು ಬಲ್ಲ ಅಂತ ಬಂದಾಗ ಆ ಗಡ್ಡಗಾರ ತೊಂದಿಡೆ ಬತ್ತತ್ತೆ ದನಿಕ್ಲೆ ನಿಕ್ಕ ನಾನು ಮರ್ಲು ಸುರ ಅಂಚತ್ತ ಜೋಕ್ಲಿನ ಆಡೋದು ನಾನು ಪೋಯನ ಒಂದು ಪುಣಗ ಸಾದಿರಿ ಬೇಟಿಕೆ ಮೂಜಿ ಕಾಸ್ತಾಯಿ ಉಪ್ಪಾಯನ ಚೆಂದಂಡೆ ನೀವ ನಿನ್ನ ಕೂಲಿ 30 ಅಡ್ಲ ತಾಳ್ತೆ ಉಂಟು ಮಾರಯ ಅಂಚ ಮತ್ತ ಬಾಯಿ ಗೊತ್ತಲಕ ನೆರೆಯರು ಬಂದು ಮಾನಸಿಕ ರೋಗಿ ಮೀ ಮರಲೇಬಿ ಅವನಿಗೆ ಕೆಂಚು ಗೊತ್ತಾಗ ಟಿಕ್ಕಿ ಬೆಟ್ಟಿಗೆ ಯಾನು ಸ್ವರ್ಗೋರ್ದು ಬತ್ತನೆ ಅಲ್ಪ ಅಂಚ ಮುಲ್ಪ ಇಂಚ ಅಂದ್ಮಂಡದು ಎಂಡ ದೇವತೆ ಮತ ಕಲ್ವನಿಯರು ಸುರು ಹಿಂಗೇನಿ ಅಂದ ನಿಕ್ಕ 10 ನಿಮಿಷ ಗೊತ್ತಾಗ 10 ದನಿಕುಲೆ ಜೋಳಿಗೆ ಬಾಡೊಂದಿತ್ತೆ ಜೋಳಿಗೆ ನೆತ್ತೆ ಅರಿ ಒಂದೊಂದು ದನಿಕುಲೆ ಗಿಟ್ಟಾದ ತೋಪೇನೆ ಇರ್ನ ರೊಟ್ಟು ಜೋಕಲನ ತರಿನ ಜೋಳಿಗೆ ಬಾಡೊಂದು ಮೂಲೆ ಅಯ್ಯೋ
ಈ ನಿಕ್ಕು ಬೇತೆ ಎಲ್ಲ ಸಿಕ್ಕಿದ್ರೆ ಎನ್ನ ಜೋಗ ತಾರೆ ಕರ್ತಾತ ಅವ ಬೇತೆಗಳ ತಾರೆ ನನ್ನ ಕಡ್ಕೊಳ್ಳಿ ಅತ್ಯ ಬೇತೆ ಎಲ್ಲ ಸಿಕ್ಕಿದ್ರೆ ಒಂದು ಜೋಕ್ಲು ಬೇತೆ ಬಂದು ಕಾಡು ಮುಗಿತು ಸಿಕ್ಕಿಜಾನ ಅದೇ ಕಾಲಿನಲ್ಲಿ ಎಂಕಲ್ಲ ಬರ್ತದೆ ಎಂಕಲ್ಲ ನರ ಆಯ್ ಬಾತೆರೆ ಕಣ್ಣಾರೆ ಕಂಡದ್ದೆಲ್ಲವೂ ಸತ್ಯ ಅಲ್ಲ. ಅಯ್ಯೋ ನಮಗೆ ಗೋಚರವಾಗದೇ ಇರುವಂತಹ ಸತ್ಯ ಒಂದು ಬೇರೆ ಇರ್ತದೆ. ನಿನ್ನ ಭಾಷಣ ಮಾಡ್ತಿ ಕಂಡಾರ ಕಂಡರು ಇಂಚ ಪಂಡಿಗೆ ಈತ ಜನ ಮಂಗೆ ಮಲ್ತದೆ ಕೂಡ ಸೇಮೆ ದಡ್ಡೆ ಕೈನ ಪತ್ತೊಂದು ಬರ್ತದೆ ಎಂಕ್ಲೇನ್ ಮಂಗೆ ಅಂದೇ ಮತ್ತೆ ಇಂಚೆ ಬದುಕಿರ ಬಿಟ್ಬೋ ಬಳ್ಳಿ ರಾಟಿ ಜನ ಇಮೇಲೆ ಕಾಡು ಬಿಟ್ಟು ಬಂದು ಇಮೇಲೆ ತರ ಕಾಡು ಬಳ ಅಯ್ಯೋ ದೇವರೇ ಎಲ್ಲ ಕಣ್ಣನಕ್ಕೆ ನಂಬೇರು ಸಾಧ್ಯ ಅಪ್ಪಜಿ ನಿಕ್ಲು ರಡ್ಡಿ ಜನ ಸೈತರಂದು ಬೆಳೆದಾಗ ಬತ್ತು ಪಂಡೆ ನಿಕ್ಲು ರಡ್ಡಿ ಜನ ತರೆಂತ ಹೋಗ್ಯಾವೆ ಬಾಲ ಎರಡು ಇದು ತಪ್ಪು ಮೇಲೆ ನಡೆದನು ಆಯ್ತು ಬೇಕಾ ಹೇಳಿದ್ದನ್ನು ಕೇಳುವಷ್ಟು ತಾಳ್ಮೆ ನಿಮಗಿಲ್ಲ ಅಂತ ಗೊತ್ತಾಯ್ತು. ನೀವು ಅಂತ ಏನು ನಿಮ್ಮನ್ನು ಕಳುಹಿಸಿದ ಮಹಾರಾಜನೇ ಕೇಳುವಷ್ಟು ತಾಳ್ಮೆಯಲ್ಲಿಲ್ಲ ಅಂತ ಹೇಳಿದ್ರೆ ಯಥಾ ರಾಜ ತಥಾ ಪ್ರಜಾ. ಆದರೆ ನಾನು ಸಾಯುವುದಕ್ಕಿಂತ ಮುಂಚೆ ನಾನು ಸಾಯ್ತೇನೆ ಅಂತ ಹೆದರಿಕೆಲ್ಲ ಇದು ಇಷ್ಟು ಯಾಕೆ ಆಯಿತು ಅನ್ನೋದು ಈಗ ನನಗೆ ಜ್ಞಾನೋದಯ ಆಗ್ತಾ ಉಂಟು. ಆದ್ದರಿಂದ ಒಂದು ಎರಡೇ 2 ನಿಮಿಷದಷ್ಟು ಪ್ರಾರ್ಥನೆ ಮಾಡೋದಕ್ಕೆ ಅವಕಾಶ ಕೊಡ್ತೀವಿ. ಅದನ್ನ ಇಳಿಸುವುದಕ್ಕೆ ಒಂದಿಷ್ಟು ಸಮಯ ಸಾಕು ಅನ್ನುವುದನ್ನ ನನ್ನ ಶಿಷ್ಯ ಅರ್ಥಾತ್ ಶನಿ ತೋರಿಸಿಕೊಟ್ಟಿದ್ದಾನೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಇದೆಲ್ಲವೂ ಅವನದ್ದೇ ನಾಟಕ. ಆದರೆ ಅವನೇನು ಅವನ ಮಹಿಮೆ ಏನೆಂಬುದನ್ನು 4 ಕ್ಷಣದಲ್ಲಿ ತೋರಿಸಿಕೊಟ್ನಲ್ಲ. ಇನ್ನು ಗುರುವಾಗಿ ನಾನು ಗುರು ಅಂತ ಒಪ್ಪಿಕೊಳ್ಳುವುದಕ್ಕಿಂತಲೂ ಗುರುವನ್ನು ಮೀರಿಸಿದ ಶಿಷ್ಯನೊಬ್ಬನಿದ್ದಾನೆ. ನೀನೇ ಮಹಿಮಾ, ನೀನೇ ಸತ್ಯ, ನೀನು ಏನು ಬೇಕಾದರೂ ಮಾಡಬಲ್ಲ ಸಮರ್ಥ ಎನ್ನುವುದನ್ನು ಗುರುವಾಗಿ ನಾನು ಒಪ್ಪಿಕೊಳ್ಳುತ್ತೇನೆ. ಶನಿ, ಈಗಲಾದರೂ ನಿನ್ನ ಗುರುವನ್ನು ಕಾಪಾಡಿಕೊಳ್ಳಬೇಕು ಅಂತ ಮನಸ್ಸಿದ್ರೆ ನಿನ್ನತನವನ್ನು ನೀನು ಒಪ್ಪಿಕೊಳ್ಳುವುದು ಅಂತಾದರೆ ಈ ಕಟುಕರಿಂದ 1 ಕ್ಷಣ ನನ್ನನ್ನು ರಕ್ಷಿಸು. ನೀನೇನು ನಿನ್ನ ಮಹಿಮೆಯೇನು ಅಂತ ಲೋಕಮುಖದಲ್ಲಿ ನಾನು ಎತ್ತಿ ತೋರಿಸ್ತೇನೆ. ಶರಣು ಶರಣು ಶರಣು. ಮಹಾರಾಜ ಯಾರು ಯೋಗ್ಯತೆ ಅರ್ಥ ಮಾಡ್ತಂದೆ ಬಾಯಿಗೆ ಗೊತ್ತಿಗೆ ನರಿಯೇ ಆದತ್ತ ಸ್ವಾಮಿ ಎನ್ನ ಜೋಕ್ಲ ತಲೆನ ಕಡ್ತಾರೆ ಈ ರೀತಿ ಎನ್ನೆ ದಯಪಂಡ ಇನ್ನ ಜೋಳಿಗೆ ತರೆ ತುಯ್ಯ ಆಂಡ
ಏನು ಸ್ವಾಮಿ ಇದು ನಾಯಿ ಇಂಚ ಮಾತಾಡು ಎಲ್ಲರೂ ಜೋಕ್ಲು ಬದುಕುದಿಲ್ಲೇನು ಸ್ವಾಮಿ. ಮಹಾರಾಜ, ಇದಕ್ಕೆಲ್ಲ ಚಿಂತಿಸಿ ಫಲವಿಲ್ಲ. ಕಂಡ ಇಲ್ಲಿ ನಿನ್ನದ್ದೇನೂ ಅಪರಾಧವೂ ಇಲ್ಲ. ಕಣ್ಣಾರೆ ಕಂಡರೂ ಎಲ್ಲವೂ ಸತ್ಯವಲ್ಲ ಅಂತ ನಾನೊಂದು ಮಾತನ್ನು ಹೇಳಿದ್ದೆ. ಏನು ಮಾಡೋಣ ಹೇಳು? ನೀನು ನೋಡಿದ್ದು ತಲೆಯನ್ನೇ, ಆದರೆ ನಾನು ನನ್ನ ಕಣ್ಣನ್ನೇ ನಂಬುವುದಿಲ್ಲ. ಯಾರೋ ಕೃಷಿಕನೊಬ್ಬ ನನಗೆ ಕೊಟ್ಟದ್ದು ಕರಬುಜದ ಹಣ್ಣು, ಅದು ನನ್ನ ಕಣ್ಣೆದುರೇ ತಲೆಯಾಗುತ್ತದೆ ಅಂತಾದ್ರೆ ಇದರ ಹಿಂದೆ ನಾಟಕ ಆಡಿಸಿದವ ಮತ್ತೊಬ್ಬನಿದ್ದಾನೆ. ದೇವಲೋಕದಿಂದ ಕೆಳಗಿಳಿದು ಬಂದ ದೇವಗುರು ಬೃಹಸ್ಪತಿಯೇ ನಾನಿದ್ದೇನೆ. ಸನ್ಮಂಗಳವಾಗಲಿ ಸ್ವಾಮಿ. ಹಾಗೆಂದು ದ್ವಾದಶ ರಾಶಿಯಲ್ಲಿ ಶನಿಯು ಪ್ರವೇಶಿಸಿದ ಕಾರಣ ನನ್ನನ್ನು ಪೀಡಿಸಬೇಕು ಅಂತ ಕೇಳಿದ. ಎಷ್ಟಾದರೂ ನನ್ನ ಶಿಷ್ಯ, ನಮ್ಮ ಗ್ರಹಗಳಲ್ಲಿ ಒಬ್ಬ, ಇವನಿಂದ ಏನೂ ಸಾಧ್ಯವಿಲ್ಲ, ಗುರುವಾದ ನನ್ನನ್ನ ಪೀಡಿಸುವುದಕ್ಕೆ ಆಗ್ಲಿಕ್ಕಿಲ್ಲ ಎನ್ನುವ ಅಹಂಕಾರದಿಂದ ಒಂದು ಅವಕಾಶ ಕೊಟ್ಟದ್ದು ಸತ್ಯ. ಅಪಡ ಬ್ರಹ್ಮೆ ಇರ್ನ ಮುಂಡೋಡ್ಲ ಬರುತ್ತೆ ಖಂಡಿತ. ಏನು ಮಾಡೋಣ ಹೇಳು? ಬುದ್ಧಿವಂತನಾದ ಅವ ಸಿಕ್ಕಿದ ಅವಕಾಶವನ್ನ ಈ ರೀತಿಯಾಗಿ ಉಪಯೋಗಿಸಿಕೊಂಡಿದ್ದಾನೆ ಅನ್ನುವುದು ಸತ್ಯ. ಇಲ್ಲಿ ನಾನು ನೀನು ನಿಮಿತ್ತ, ಇದು ಎಲ್ಲವೂ ಶನಿಯ ಮಹಾತ್ಮೆ. ಆದ್ದರಿಂದ ಅವನನ್ನು ನಿಂದಿಸುವುದು ಬೇಡ, ಅವನ ಎದುರು ಅಹಂಕಾರ ಸಲ್ಲದು. ನಿನ್ನ ಊರಿನಲ್ಲಿ ನಿನ್ನ ಮುಖೇನ ಶನಿ ಮಹಾತ್ಮೆಯ ಕತೆ ಇನ್ನಾದರೂ ಆರಂಭಿಸು. ಗುರುಕುಲ ಪಾತೆರ ವೇದವಾಕ್ಯ ಬಂದು ತೆರೆದು ಇನ್ನಿಡ್ದು ಬೊಕ್ಕ ಬಾರಿ ಪೊರ್ಲುಡು ನಡತಂದು ಯಾನು ಬರ್ಪೆ ಇಂಕ ಆಶೀರ್ವಾದ ಪಡು. ಶುಭವಾಗಲಿ. ಏನೇ ಆಗಲಿ, ನನ್ನ ಶಿಷ್ಯನೇ ಶ್ರೇಷ್ಠ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾನೆ. ಹಾಗೆಂದು ಭೂಲೋಕದಲ್ಲೇ ಇರುವುದಲ್ಲವಲ್ಲ, ನನಗೆ ನನ್ನದ್ದೇ ಆದ ಕಾರ್ಯ ಉಂಟು. ಕಾರ್ಯಪ್ರವೃತ್ತನಾಗಬೇಕು. ಉಜ್ಜಯಿನಿದ ಈ ಸಿಂಹವಿಷ್ಟರನ್ನು ಏರ್ದಕ್ಕೂ ನಂಚಿನ ಪೊರ್ತುಡು ಎಂಕೊರಗ ಸಂತೋಷ ಪುಡುದಾಯಿ ಹಿರಿಯಾಕುಲೆ ಪಣಂದು ಬತ್ತಿನಂಚಿನ ಪಾತೆರ ನರಮಾನಿ ಜನ್ಮನು ಪಡೆಯುಡು ನಾಂಡ ಆಯ ಪಡೆತಿನ ಭಾಗ್ಯ ತಾವು ಪಿರಿಯ ಜನ್ಮಡ್ದು ಬತ್ತಿನವು ಆತ ಮಾತ್ರ ಅತ್ತಿ ಒರಿ ನರಮಾನಿ ಪುಟ್ಟುದು ಆಯ ಬುಳವನ್ನು ವಿತ್ತುಬೋಡು ನಾಂಡ ಆಯನ ವಿಕಾಸ ಆಯನೊಟ್ಟಿಗೂ ಪುಟ್ಟುದು ಬರ್ಪಿನವೇ ಭಾಗ್ಯ ಬೋಡು ಒಂದು ಪಂಡೇರು ಐಕೆ ಎನ್ನ ಪುಟ್ಟದ ಬಗ್ಗೆ ಅವನು ಯೋಚನೆ ಮಲ್ತನ ನಾಂಡ ಬ್ರಾಣರೆಡ್ದು ಕ್ಷತ್ರಿಯ ಪೊನ್ನೋಡು ಪುಟಿನಾಯ ಯಾನು ವಿಕ್ರಮಾದಿತ್ಯ ಉದರದಿ ನಗರೆ ವಿಕ್ರಮಗೊಂಜ ಅಂಗವಾದ ಸೂರ್ಯದೇವರ್ಲೆಕ್ಕಾಯ ರಕ್ಷಣೆ ಮಲ್ಪಲೆಕ್ಕೊಪ್ಪಡು ಪಂಪಿನ ಕಾರಣೊಡ್ದೇ ಆ ಪುದರದಿ ಏನೋ ಗೊತ್ತುಜ್ಜಿ ವಿಕ್ರಮಾದಿತ್ಯ ಯಾದು ಯಾನು ಬುಳೆ ಒಂದುಲ್ಲೆ ಒಂಜಿ ರೀತಿ ಯೋಚನೆ ಮಲ್ತನ ನಾಂಡ ಎಂಕ್ ಮಂತ್ರಿ ಅದುಪ್ಪುನಾಯೆ ಸಂಬಂಧಡು ಮೆಕ್ಕಿ ಬಟ್ಟಿ ಪಂಪಿನಾಯೆ ಆಯ ಪಂಪಿನಂಚಿನ ಒಂಜಂಜಿ ಪಾತ್ರಗಳು ಸಾವಿರ ಅರ್ಥಲಿತ್ತಿನ ಕಾರಣೊಡ್ದೆ ಇನಿ ಎಂಗಲ್ಲ ಉಜ್ಜಯಿನಿದ ಪಟ್ಟಣ ದಿನೋರ್ದು ದಿನಕ್ಕೂ ಎಡ್ಡೆಪ್ಪುದ ಪುದರ್ನ ಪಡೆ ಒಂದುಂಡು ಎನ್ನ ಬದುಕಿದ ಬಗ್ಗೆ ಯೋಚನೆ ಮಲ್ತನಾಂಡ ಜನದಾನೆ ಪನ್ಪೇರಿ ಯಾನು ಒಂಜಿ ಊರಿಗ ಮಂತ್ರಿ ಎಂಜಪ್ಪೆ ಪಟ್ಟನಾಂಡ ಮೋನಡಿತ್ತಿನಂಚಿನ ಕಣ್ಣದ ಲೆಕ್ಕ ಆ ದೃಷ್ಟಿ ಲೋಕಗು ಮೆಂಚಬೋರುಡ ಅಂಚನೆ ಮಂತ್ರಿ ಪನ್ಪಿ ಪಾತ್ರಲ್ಲ ಅರಸಾಯ ನಾಯಕ ದೃಷ್ಟಿದ ಲೆಕ್ಕ ಒಪ್ಪುಡು ಬಟ್ಟಿನಂಚಿನ ನಿರ್ದೇಶನಡು ಉಜ್ಜಯಿನಿ ಎಡ್ಡೆ ಪುದರ್ನ ಪಡೆ ನಾಂಡ ದಂಡಿಗೆ ದಳವಾಯಾದ ದುರ್ಜಯ ಅರಸಾಂದ ಯಾವೇ ತನ್ನ ರಾಜಕೀಯ ಕ್ರಮೋಡದಲ್ಲ ಮಿತ್ತು ಸಾಂಸಾರಿಕವಾದ ಸಂತಸಡಿತಂದ ಮಾತ್ರ ರಾಜಕೀಯವಾದ ಜನಕ್ಕೆಲ್ಲ ಕಷ್ಟವನ್ನು ತೆರೆಯಲು ಸಾಧ್ಯ ಉಂಡು ಪನ್ಪಿಡೆ ಎನ್ನ ಕೈಪತ್ತಿನಾಲು ಬುಡೆದಿ ಪ್ರಭಾವತಿ ಸಂಸಾರ ಎಟ್ಟೆಡೆ ನಡಪನಂಚಿನ ಪೊರ್ತುಡು ಅರಮನದ ಚಾವಡಿಗೆ ಬತ್ತಿನಾರು ಕಾಪಾಲಿಕೆರು ಬತ್ತಿನಂಚಿನ ಆರು ಅರೆಗು ಬತ್ತಿ ಬಂಗ ಆರು ಮಲ್ಪನಂಚಿನ ಯಾಗವು ಮರ್ಪಿನಂಚಿನ ವಿಘ್ನ ಅವೆನ್ನು ದೂರ ಮಲ್ಪೋಡು ಒಂದು ಕೇನುಂಡೇರು ಅರಸಾದ ಎನ್ನ ಊರದ ಅಂಕೆಡಿತ್ತಿನಂಚಿನನೇ ಕಾಡಿಡು ಆ ಸ್ಮಶಾನದ ಬರಿಟ ಆರು ಮಲ್ಪನಂಚಿನ ಯಾಗೋಗಿ ಯಾನ ರಕ್ಷಣೆ ಕೊರಡು ಪಂಪಿನ ಕಾರಣಗೂ
ಕೈಟು ಪತ್ತೊಂದು ಆರ್ನ ಜಾಗಕ್ಕೆ ಪೋಯೆ ಆರೆಗೆ ಯಾಗೋಗು ಬಂಗಗೊರ್ಪಿನ ಏರು ಎಂದು ತುಣುಂದಾಂಡ ಮುತ್ತುಗದ ಮರ ಐಟನೇಲು ನಂಚಿನ ಬೇತಾಳನ್ನು ಒಯ್ತೊಂದು ಬತ್ತದು ಆಯ್ಕೆ ನಂಚಿನ ಪ್ರಶ್ನೆಗೆ ಸಮರ್ಪಕವಾಯಿ ನಂಚಿನ ಉತ್ತರನು ಕೊರ್ಚಿಂದಾಂಡ ಎನ್ನ ತರೆ 1000 ಹೋಳಾಪುಣುಂದ ಆಯ್ನೆ ಪಂಡೆ ఆయన 24 సరి ಒಯ್ತೊಂದು ಬತ್ತಂಡ ಆಯ್ಪಣ್ಯ ಮಾತಾ ಪ್ರಶ್ನೆಗಳ ಸಮರ್ಪಕವಾಯಿನ ಉತ್ತರನು ಕೊರಿಯೆ ಕಡೆಗೆ 25ನೇ ಸರಿಲೆ ಒಯ್ತೊಂದು ಬತ್ತಿನ ಪುರ್ತದ ಆಯ ಒಂಜಿ ಪ್ರಶ್ನೆ ಆವಂದಿ ಪ್ರಶ್ನೆ ಕೇಂಡೆ ಐಕ್ ಉತ್ತರ ಇಜ್ಜಿಂದ ಪನ್ನಗ ಸಂತೋಷ ಅನ್ನೊಂದು ಪಂಡೆ ఆయనే పండి లెక్కనే కాపాలిక మల్పునంచిన యాగ పన్పినవు అవు ఆయన ఎట్టే గాత్ర మల్పున బుండ లోక కళ్యాణ గాత్ర మల్పున వత్తి ఆయ మల్పునంచిన యాగోడు అరసాయనంచిన నిన్న తరన కర్తెందాండ ಐಟ್ ಪರಿಪೂರ್ಣತೆ ಬತ್ತನಂದಾಂಡ ಆಯ ಪೂಜಾ ಮಲ್ಪನಂಚಿನ ಕಾಳಿಕಾದೇವಿಡ್ದು ಆಯ್ಗ ಅನುಗ್ರಹ ಅಪ್ಪುನು ಒಂದು ಪಂಡೆ ಅವೇ ಎಟ್ಟೆಗಳಿಗೆ ಎಂದು ತಿರಿಯೊಂದು ಬೇತಾಳ ನಿನ್ನ ಸಖ್ಯಾದುಪ್ಪಡು ಒಂದು ಕೇನ್ನಗ ಆಯ ವಾಪುರ್ತು ನೆನತನ ಆಡಿ ಬರ್ಪೆ ಎಂದು ಪಂಡದು ಕಡಪುಡ್ದು ಪೋಯ್ ಐಡ್ದು ಬೊಕ್ಕ ಕಾಪಾಲಿಕೆಯನ್ನು ಮಲ್ಪನಂಚಿನ ಯಾಗ ಮಂಟಪಕ್ಕೆ ಬತ್ತೆ ಶುಚಿರ್ಭೂತವಾದ 6ನೇ ದುಡುಂತಿನ ಪೊರ್ತುಗು ಕಾಳಿಕಾದೇವಿಗೆ ಉದ್ದಂಡ ನಮಸ್ಕಾರ ಮಲ್ಪಡು ಒಂದು ಪಂಡೆ ಅವೇ ಅವಕಾಶವನ್ನು ಪತ್ತೊಂದು 6 ಪನ್ಪಿನವು ವೆಂಚ ಉಂಡು ಪನ್ಪಿನವು ಎಂಕ ಅರ್ಥ ಆಯ್ಜಿಂದು ಪನ್ನಾಗ ಈರೇ ಎಂಕ ಅಡ್ಡಂಡ ನಮಸ್ಕಾರ ಮಲ್ತು ತೋಜಾವಡೊಂದು ಪನ್ನಾಗ 6 ನಮಸ್ಕಾರ ಮಲ್ಪನ ಪೊರ್ತುಡು ಎನ್ನ ಕೈಟಿತ್ತೆ ಕೈದುಡು 6ರ ತರನ ರಾಪನಾಗ ಕಾಳಿಕಾದೇವಿಯ ಪ್ರತ್ಯಕ್ಷ ಅದು ಅಂತೀರಿ ಅನುಗ್ರಹ ಮಲ್ತಿರಿ ಯಾನ ಪೊರ್ತುಡು 6 ವರವು ಕೇಳಲ ಅಂದ ಪಂಡಲ ಯಾನಿಕೆ ಜೀ ಪನ್ಪಿನ ಕಾರಣಗ ಅರೆಗೆ ಸಂತಸಾದ 6 ಒಂಜಿ ಪಾತ್ರನು ಪಂಡೇರಿ 1000 ವರ್ಷ ಈ ಕುಲ್ಯಂಚಿನ ಸಿಂಹವಿಷ್ಟರುಡು ಕುಲ್ಲುದು ಈಶ್ವರ ಲೆಕ್ಕಿ ರಾಜ್ಯಭಾರ ಮಲ್ಪುಲ ಅಂಚಂಡ ಈಶ್ವರ ದೇವರನ್ನ ಬುಡಿದೆ ಅನಂಚಿನ ಅಪ್ಪೇನೇ ಆಶೀರ್ವಾದ ಮಲ್ತಿರಂದಾಂಡ ಸಂತಸೋಡು ಅರಮನೆಗೆ ಬತ್ತಿನಂಚಿನ ಪೊರ್ತುಡು ಎನ್ನ ಮಂತ್ರಿ ಆಯನಂಚಿನ ಪಟ್ಟಿ ಒಂದು ಉಪಾಯನು ಪಂಡೆ ಇರೆಗು ಕೊರ್ನಂಚಿನ 1000 ವರ್ಷದ ಆಳ್ವಿಕೆ ನೀರು 2000 ವರ್ಷಗೂ ಬದಲಾವಣೆ ಮಲ್ಪೋಡು ಎಂಚಂದ ನನಗೆ ಆಯನೇ ಉಪಾಯ 1000 ವರ್ಷ ಸಿಂಹಾಸನಡು ಕುಲ್ಲುದು ರಾಜ್ಯಭಾರ ಮಲ್ಪುಡು ಆಯ್ಪನ್ಯ ಉಪಾಯ ಆಜಿ ತಿಂಗಳು ಸಿಂಹಾಸನ ಕುಲ್ದು ರಾಜ್ಯಭಾರ ಮಲ್ಪುಲೆ ಬೊಕ್ಕದ ಆಜಿ ತಿಂಗಳು ತಿರ್ಗಾಟಗೂ ಪೋಲೆ ಜನಕುಲ ಕಷ್ಟ ಸುಖದಾನೆ ಪಂಪಿನವು ತಿರಿಯೊಂದು ಬತ್ತರಂದಾಂಡ ಆಜಿ ತಿಂಗಳು ಕುಡಂಜಿ ಆಜಿ ತಿಂಗಳಿಗೆ ಅವಕಾಶ ತಿಕ್ಕದಿರೆಗೆ 2000 ವರ್ಷದ ಆಳ್ವಿಕೆ ಇರ್ನ ವಾಪುಂಡು ಒಂದು ಪಂಡೇರು ಅಂಚಂಡ ಐದು ಬೊಕ್ಕ ಎನ್ನ ಬದುಕು ಎಟ್ಟೆಪ್ಪುಡು ನಡತ್ತೊಂದುಂಟು ಇನಿತ್ತ ದಿನೊಟ್ಟು ನವರಾತ್ರಿಯ ಶುಭ ಪರ್ವ ಗ್ರಾಹಕರ ಬಗ್ಗೆ ಮಾತೆರ್ಲ ಒರಿಯರಿನ ಅಭಿಪ್ರಾಯನು ಪಣಂದುಲ್ಲೇರು ಮಾತೆರ್ಲ ಒಂಜೇ ಒಂಜಿ ಗರಾತ ಬಗ್ಗೆ ಎಂದತ್ತಿ ನವಗ್ರಾಹಕುಲು ಇಂಚಲ್ಲ ಅಂದು ಪಂಡೇರು ಅಂಡ್ ಈ ಪೊರ್ತುಡು ಇಂಗಲ ಪುರೈತರು ದಾನಿ ಇಂಚಿ ಬರಂದುಲ್ಲೇರು ಮಾತೆರ್ಲ ಗ್ರಾಹಕರ ಬಗ್ಗೆ ಮಾತೆರ್ಲ ಅಕಲಕಲ ಅಭಿಪ್ರಾಯ ಪಣಂದುಲ್ಲೇರು ಈರು ಬಾರಿ ಬೇಜಾಡಿತ್ತಿನಾರು ಲಕ್ಕದು ಬತ್ತದಾರು ದಾದಾಣ ಸ್ವಾಮಿ ಅಂದ್ರೆ ಏನು ಅಭಿಪ್ರಾಯ ಎಲ್ಲ ಬರೋಲಿ ನಿನ್ನ ಜಾತಕದ ಬಗ್ಗೆ ಅವೇತೋ ಅಭಿಪ್ರಾಯವನ್ನು ಪಂಡೇರಿ ಅಂಡ ಈ ಬೊರ್ತುಗೆ ಎಂಕೊಂಜಿ ಅಭಿಪ್ರಾಯ ಪನಿಯರ ಅವಕಾಶ ಉಂಡ ಖಂಡಿತವಾದ ವಾಪರ್ತುಡಿರ್ಕೆಂಡಲ್ಲ ಅವಕಾಶ ಉಂಡು ವಿಕ್ರಮಾದಿತ್ಯ ಗ್ರಹಗತಿದ ಬಗ್ಗೆ ಪನ್ನಡು ಅಂಡ ನವ ಗ್ರಹಕಿಲೆ ಆ ಗ್ರಹಕಿಲೆ ಶ್ರೇಷ್ಠವಾಯಿನ ಗ್ರಹವು ಕೇಂದ್ರ ಶನಿ ಗ್ರಹ ಸೂರ್ಯದೇವರಿನ ಮಗೆ ಛಾಯಾದೇವಿನ ಮಗೆ ಬದುಕಡು ದ್ವಾದಶ ರಾಶಿಡ್ ನರಮಾನ್ಯನ ಪ್ರವೇಶ ಮಲ್ಪುನಂಚಿನ ಗ್ರಹ ವಾ ರಾಶಿಡ್ಲ ಪ್ರವೇಶ ಮಲ್ಪು
ವಾ ಪೊರ್ತುಡ್ಲ ಪ್ರವೇಶ ಮಲ್ಪೆ ಆಯೆ ಪ್ರವೇಶ ಮಲ್ಪನಂಚಿನ ಪೊರ್ತುಡು ನಮ್ಮ ಬದುಕುಡು ಅಲ್ಲೋಲ ಕಲ್ಲೋಲ ಅವರ ಸಾಧ್ಯ ಉಂಟು ಅಂಚಾದ ನಂಬುನಗ್ಲೆಗೆ ಏಪಲ ಇಂಬುನು ಕರ್ಪನಂಚಿನ ಗ್ರಹ ಏಪಗ್ಲ ఆయన ನಂಬಿನಗ್ಲೇನು ಉದ್ಧಾರ ಮಲ್ಪುನಾಯಿ ಅನ್ಯಾಯ ಮಲ್ತಂದಂಟ ಅಪಗನ ఆయన ದೃಷ್ಟಿ ಬಾರ್ದು ತನ್ನ ಕಾರಣೀಕನು ತೋಜಾವನಂಚಿನ ಗ್ರಹ ಐಕ್ ಬಾಡದು ఆయన ಕೀಳು ಮಲ್ಪಡ ಪುರೋಹಿತರೆ ಶನಿಗ್ರಹದ ಬಗ್ಗೆ ಪಣಂದುಳ್ಳರು ಇತ್ತೆ ಶನಿಗ್ರಹದ ವಿಚಾರವಾದ ಮಾತಿರ್ಲ ಪಂಡಿನ ಇರ್ತಲ್ಲ ಹೆಚ್ಚಾದ ಇರೆಗೆ ಪೋಡಿಗೆ ಎತ್ತದ ಪಂಡರ ಗೊತ್ತುಜ್ಜಿ ಇತ್ತೆ ಇರೆಡಕೇನ್ವೆ ಈರು ಪಂಡಿನ ಶನಿಗ್ರಹಟ್ ವಿಶೇಷವಾಯಿನಂಚಿನ ಶಕ್ತಿ ತಾದೊಡು ಹಾಳು ಮೇಲೆರಡನು ಮಾತಗೆ ಸರಿಯ ಗ್ರಹರೂಲ ಶೈಲ ಭಾಗ ಸುರೇಖ ಮಾತಗೆ ಸರಿಯ ಗ್ರಹರೂಲ ಕುಟ್ಟಿನ ಒಂಜಿ ಸಂಶಯ ಶನಿದೇವರನ್ನು ಪುಗರಿನ ಪೊರ್ತುಗೆ ಒರೊರ್ದೊರನೆ ಕೇಂಡ ಶನಿದೇವರು ದಾದ ಮಲ್ಪೇರು ಸಾಧ್ಯ ಆರೆರ್ದು ಮನ್ಪಿನ ಪ್ರಶ್ನೆ ನಿನ್ನ ಮನಸ್ಸುಡಿತ್ತಿನ ಗೊಂದಲನು ಖಂಡಿತವಾದಲೇ ಆ ದೂರ ಮನ್ ಬಾಣದಂಚಿಯವರ ತೂಲಗೆ ಒಂಚಿ ತೂಂಡಲ ನೀಲಿಯೇ ತೋಜುಂಡು ದಾಯಿಗೂ ಅವು ವಿಶಾಲವಾಯಿ ನಾವು ಅಂಚನೆ ಶನಿದೇವರನ ಮಹಿಮೇಲೆ ಅಂಚನೆ ಅವನು ಏರೆರ್ದಿನ ಅಳತೆ ಮಾಲ್ಪೇರ ಸಾಧ್ಯ ಇದ್ದು ಆಕಾಶದಾತು ಮಲ್ಲೆ ಅನ್ನ ಮಹಿಮೆ ಅಂಚಾದ ಅರ್ನ ಮಹಿಮೆ ಎಂಚಕೆ ತನ್ನ ಅಮ್ಮೆರಾಯಿನಂಚಿನ ಈಶ್ವರ ದೇವರಿಗೆ ತೂಯಿನ ಪೊರ್ತುಡು ಕುಂಬು ಬೆದಿರದ ಒಲೈ ಪಿಜಿನಾದು ನೂರ್ದುಕೊಳ್ಳುದೇ ಆತು ಬಲ ಉಂಡು ದೇವಗೃಹ ಗುರುಕುಲಾಯಿನಂಚಿನ ಬೃಹಸ್ಪತಿಲು ಆನ ಜೀವನೇ ಕಳೆ ಉಣ್ಣಂಚಿನ ಪೊರ್ತೊಂಜಿ ಒದಗಿದು ಬರ್ತದೆ ಅಂಚ ಆತು ಮಾತ ಶಕ್ತಿ ಸಾಮರ್ಥ್ಯ ಇತ್ತಿನಂಚ ಶನಿದೇವರೇನು ತೀರ್ಥ ಮಾಲ್ಪಡಪ್ಪ ತೀರ್ಥ ಮಾಲ್ಪಡ ಓ ಪುರೋಹಿತರೇ ಕುಲಪುರೋಹಿತರೀರಿ ದುಂಬುಗ ಪಿರಾವುಗ ಅಂಚ ಇಂಚ ನಮ್ಮ ಪದ್ಧತಿ ಒಳಂದಾಂಡ ಈರ್ಲ ಪಾತ್ರ ಓಡು ಈರು ಪಣಂದ ಎಂಗುಲು ಪದ್ಧತಿನ ಕುಲತ್ತಿ ಅರಸುಲ್ಲ ಎಡ್ಡೆಪ್ಪುಗುಂದತ್ತಿ ಊರದ ಎಡ್ಡೆಪ್ಪುಗು ಬೆಣಪಿನಾರ್ ಈರು ಇನಿ ನವಗ್ರಹಗಳ ಬಗ್ಗೆ ಪಣಂದಾಂಡ ಎನ್ನ ರಾಶಿದ ಬಗ್ಗೆ ನೀರು ಪಣಪರ್ರಿ ಎನ್ನ ಜಾತಕದ ಬಗ್ಗೆ ಪಣಪರ್ರಿ ಎಂಕಿತ ದ್ವಾದಶಡು ಶನಿನ ಪ್ರಭಾವ ಬೂರ್ದುಂಡು ತುಲಾ ರಾಶಿ ರೀತಿನಂಚಿನ ಏನಕ್ಕೆ ಕನ್ಯಾ ರಾಶಿ ದ್ವಾದಶ ಆನಂದಾಂಡ ಕನ್ಯಾ ರಾಶಿಗೆ ಶನಿ ಪ್ರವೇಶ ಹಾಪುಂಡು ಐದಾತ್ರ ಕಂಟಕ ಬರ್ಪುಂಡು ಆಯ್ದಾದಲೋ ಮಲ್ತದೆ ಏರ ಓಲ ಪೊಪ್ಪೆ ಪಾಡುಂದ ಒಂಡ ಇದಕ್ಕೆ ನಂಗೆ ಪೋಡಿಗೆ ಹಾಪುಂದಾಂಡ ಆಯ್ ವರಸಾದು ಪರಗೆ ಸಾಧ್ಯ ಅಂಚಾದು ಪಡ್ಪಿನಿ ಈ ಒಮ್ಮೆ ಪುಗರ್ಂದಾಂಡಲ ಶನಿನ ಬಗ್ಗೆ ಎಂಕ್ ಆ ರೀತಿದಲ್ಲ ಹೆಂಚಿತ್ತದಲ್ಲ ಭಾವನೆ ಗೌರವ ಹೆಜ್ಜಿ ಪಂಡಿನ ಪಾತೆರನ್ನು ಕೇಳಿದಿ ಬೆಚ್ಚಾಯ ಬಿಸಿರು ಬರ್ತದೆ ಅಂದೆ ತಪ್ಪತ್ತು ಅರಸು ಆಯ್ನಾಗ ಕ್ರೋಧ ಇತ್ತಿನನಿ ಅಂಡ ಶನಿದೇವರನ ಮಿತ್ತಿ ಇತ್ತು ಕ್ರೋಧಾಪ ನಾವು ಸರಿಯತ್ತು ದಾಯಿ ಪಂಡೆ ಶನಿದೇವರನ ಮಹಿಮೆದ ಬಗ್ಗೆ ನಿಕ್ಕು ತೆರಿಯಂದು ನಿನ್ನಟ ಅವೇತೋ ಸಂಪತ್ತಿಪ್ಪು ರಾಜ್ಯ ಇಪ್ಪು ಮುತ್ತುದ ಮುಂಡಾಸಿಪ್ಪು ಪಟ್ಟದ ಮನೆ ಇಪ್ಪು ಅಧಿಕಾರ ಇಪ್ಪು ಅಂಡ ಅವು ಓವುಲ ಶನಿದೇವರನ ಎದುರು ಕ್ಷಣ ಮಾತ್ರ ನಾಶ ಮಾಲ್ಪನಕ್ಕಿನ ಸಾಮರ್ಥ್ಯ ಆರೇಡುಂಡು ಅರೇನು ಕೀಳು ಮಲ್ಪಡಪ್ಪ ಎದ್ದೆತ್ತು
ಬುಗರ್ತನ ಪಡೋದಿಲ್ಲೇರು ಶನಿ ಅಂಚಮಲ್ತೆ ಇಂಚಮಲ್ತೆ ಪನ್ಪಿನ ಹಿಡಿದಿಲ್ಲ ಯಾನಿಯತ್ತೆ ಪನ್ಪಿನವು ಸರಿಯಾದ ಅರ್ಥ ಮಲ್ತೊಂದು ಜೇರು ಮಕ್ಕಳು ಪನ್ಪಿನವೇ ಸತ್ಯ ದೇವತೆಲೆ ವಿಕ್ರಮಾದಿತ್ಯವರಿ ಬಿರ್ಸೆ ಎಂದು ಪುಗರ್ತನ ಪಾತ್ರ ಬನ್ಯಕನು ಕಾಪಾಲಿಕನು ತರೆಗರ್ತಿನ ಪಡ್ತಳು ಅಪ್ಪೆ ಕಾಳಿಕಾದೇವಿ ಪ್ರತ್ಯಕ್ಷಾದಂಕ ಅನುಗ್ರಹ ಮಲ್ತಿನಾರ್ರಿ ಕೈಟೊಂಜಿ ಕತ್ತಿನ ಕೊರಿಯರು ಈ ಕತ್ತಿನ ಬದುಕಿಗೆ ಅಗತ್ಯವಾದ ಅಮೂಲ್ಯವಾದ ಅಪೂರ್ವಾದ ಉಪ್ಪುಣು ಒಂದು ಬಂಡೇರಿ ಆತ ಮಾತ್ರ ಅತ್ತಿ ಮಾತಿರ್ಲ ಈಶ್ವರ ಲೆಕ್ಕನೆ ಮೇಲೆ ಒಂದು ಪಣಪಿನ ಪುಗರ್ತದ ಪಾತ್ರ ಪಣಪಿರಂಚಿನ ವಿಕ್ರಮಾದಿತ್ಯಗೆ ಶನಿ ಆಯ ಒಂಜಿ ಕ್ಷತ್ರೆ ತನ್ನಕ್ಕೆ ಜನ್ಮ ಕೊರ್ನ ಅಮ್ಮನ ಬುಡಂದಿನಾಯಿ ಕಲ್ಪಾಯಿ ಗುರುನ ಬುಡಂದಿನಾಯಿ ಕೆರೆಯನ್ನು ನಮ್ಮನ ಅಂಚಿನ ಕಲೆನೆ ಕಾಳು ಮಲ್ಪುನಂಚಿನ ಶನಿ ಆಗಿ ಎಲ್ಲ ಶಾಸ್ತ್ರಗಳು ರಾಜ ಚಾಮಡಿ ನಗುಲಾಯಿ ಪತ್ರಿ ಯಾರು ಉಂಟಿದೆ ಅಂದಪ್ಪ ಏನನ್ನು ನೆರೆಯರ ಕಾರಣ ನಾನು ಸರಿಯಾದ ಅರ್ಥ ಬಲ್ಕೊಂಡೆ ಅಹಂಕಾರಕ್ಕೆ ಮಾತಾಮಿಕ್ಕೆ ಒಂದಿ ಚಕ್ರವರ್ತಿ ಆದ ಯಾರು ಬೆರೆಯುವುದಿಲ್ಲ ಜನಬಲ ಉಂಟು ಧನಬಲ ಉಂಟು ಐಶ್ವರ್ಯ ಉಂಟು ಆರೋಗ್ಯ ಉಂಟು ಯೌವನ ಉಂಟು ಪನ್ಪುನಂಚಿನ ಅಹಂಕಾರಡು ಗಮಗ್ರಹ ಪತಿಯಾಯಿಲ್ಲ ಅವನು ನೀಚ ಗ್ರಹ ಬಂದಿದೆ ಈ ನೆರೆದು ಮುಡಿಯ ಎಲ್ಲ ಯೋಗ್ಯತೆ ಗೊತ್ತುಂಟ ಈ ನಮೂನದ ಪಾತ್ರರಲ್ಲಿ ಪಂಜರೈಜಾಂಡು ಈ ಕರ್ತದ ಪಾತ್ರರೈಜಾಂಡು ಕೇನು ಲೋಕಾಧ್ಯಕ್ಷ ರಚನ ಶ್ರೀಮದ್ನಾರಾಯಣ ಮನಸ್ಸಿನ ಸಂಕಲ್ಪ ಮಂತೆ ಪ್ರಪಂಚದ ಅನ್ಯಾಯ ಧರ್ಮ ಹೆಚ್ಚಿಗೆ ಆಗುವುದು ಜನಕ್ಲನ್ನು ನಿಯಂತ್ರಣ ಮಾಡುವ ಒಂಜಿ ಶಕ್ತಿದ ಅಗತ್ಯವನ್ನು ಅವು ಭಯಕಾರಕ ಪೋಡಿಗೆ ಪುಟ್ಟಾವರಿಚಿನ ಶಕ್ತಿಯಾವಡು ಪಂಡದ ಮನಸ್ಸಿನ ಸಂಕಲ್ಪ ಮಲ್ತಿ ಮಟ್ಟಿಗೆ ಸೂರ್ಯದೇವರಿಗಳ ಛಾಯಾದೇವಿಗಳ ಮಗೆಯಾದ ಯಾನು ಪುಟ್ಟಂಡೆ ರಾಶಿ ಚಕ್ರದ ಸಂಚಾರ ಮಲ್ಪಲ ನಾರಾಯಣ ದೇವರ ಬಂಡಿನಂಚಿನ ಪಾತ್ರ ಅತ್ತಂದೆ ಯಾನು ಪರಕೆ ಬಂಡಿದಿಚ್ಚಿತ್ರ ಕೆಲಸ ಮಲ್ಪರಿ ಅತ್ತಿ ನಾರಾಯಣ ದೇವರ ಆದೇಶ ಮೂಜಿ ಮೂರ್ತಿಗಳ ಅನುಗ್ರಹ ಯಾನು ಪಡೆದೆ ಈಶ್ವರ ದೇವರನು ಎನ್ನ ಕರ್ತವ್ಯದಿಷ್ಟನ್ನು ತೋಜಾದೆ ಶನೀಶ್ವರ ಪಡೆದೆ ಗುರುವಾಯೂರ ಬೃಹಸ್ಪತಿ ಎನ್ನ ನಿಷ್ಠೆನು ತೋಜಾದು ಗಮಗ್ರಹ ಪತಿ ಪಂಪುಲಂಚಿನ ಭುಗರ್ತನ ಪಡೆದೆ ಈತು ಪೂರ ಯೋಗ್ಯತೆ ಇತ್ತಲ ಏನನೆ
ನೀಚಗ್ರಹ ಹೀರಗ್ರಹ ನೆರಿಯತ್ತ ನಿಕ್ ಸರಿಯಾದ ಶಿಕ್ಷೆ ಯಾನು ಬೋರ್ಡ್ ಒಂದು ಉದ್ದೇಶಪೂರ್ವಕವಾದ ನಿರ್ಣಯ ಒತ್ತಿ ಎಲ್ಲಿ ಮಲ್ತಿನ ಒತ್ತಿ ಅಕುಲು ಮಾತ ಪಟ್ಟಿಂಚಿನ ವಿಚಾರನು ತೆರೆದು ಆರು ಮಲ್ತಿಂಚಿನ ತಪ್ಪು ಬೇಲದ ಬಗ್ಗೆ ಯಾನು ಯೋಚನೆ ಮಲ್ತದ ಆ ರೀತಿ ಆದ ಪಂಡೆ ಯಾನು ಮಲ್ತಿನವು ಅಪರಾಧ ಆಂಡು ಎಂಕ ಕ್ಷಮೆ ಕೊರಡು ಏನನ್ನು ಮನ್ನಿಪುಡು ಒಂದು ಎರಡಕ್ಕೆ ಸಾಧಾರಣ ನರಮಾನಿಯ ಒಡೆಯ ಸಾಧಾರಣದ ಒಂದು ನರಮಾನಿ ಅಪರಾಧ ಮಲ್ತಂದ ಐಕ್ಕೆ ಕ್ಷಮೆ ಉಂಡು ಆಂಡ ಈ ಸಾಧಾರಣ ನರಮಾನಿ ಅತ್ತು ಒಡೆಯ ಅರಸುವಾತ್ ಚಕ್ರವರ್ತಿಯಾದ ಮೇರೆ ಪುನಃ ಅಂಚಿತ್ನಾಗಿ ನಿದ್ರಡ್ಲ ಜಾಗ್ರತೆಗಳ ಅಪರಾಧ ಮಲ್ಪರಬಲ್ಲಿ ತಪ್ಪು ನಿನ್ನ ಕೈಡ್ದಾರಬಲ್ಲಿ ಅಪರಾಧ ಮಲ್ತದ ಒರಿಯನ ಕೆರದು ಯಾನ ಮಲ್ತಿನ ಅಪರಾಧ ಬಂಡ ಸರಿಯಾಬುಂಡಯ ಒರಿಯನ ನಾಲ್ ಬೆಟ್ಟ ಹಾಕದೆ ಯಾನ ಮಲ್ತಿನ ಅಪರಾಧ ಬಂಡಿ ಬೆಟ್ಟೆ ಸರಿಯಾಬುಣ ನಿರಡಕ್ಕೆ ಈ ಸಾರೆ ನಮ್ಮ ತೆರೆದು ತಿನ್ನಂಡನ ತೆರೆಯನ್ನೇ ತಿನ್ನಂಡನ ಅವೈತ ಪರಿಣಾಮನು ತೋಜ ಉಂಡು ಸೂರು ನಮ್ಮ ತೆರೆಯನ್ನೇ ಬತ್ತಂಡನ ಐತ ಪ್ರಭಾವ ನಾವು ತೆರಿಪ ಉಂಡು ವಾದ ವಾದೇನ ಜಾಯತೆ ತತ್ವ ಬೋಧ ನಮ್ಮ ವಾದ ಮಲ್ಪಡುದಾಯೆ ತತ್ವ ಬೋಧ ಇರಬೋಡಾದು ಆನ ತತ್ವ ಭೇದ ಇರಬೋಡಾದು ವಾ ಕಾರಣಗಳ ನಮ್ಮ ವಾದ ಮಲ್ಪಿರಬಲ್ಲಿ ಈಲ ಬ್ರಾಣ್ಯರು ಮಾತ್ರ ವಾದ ಮಲ್ತಿನಿ ಅತ್ತು ನಿಖಲ ವಾದನು ಉಜ್ಜೇಡಿ ಪುರಂಚಲ ಸಾರ ಸಾರಲ್ಲರ ಕೇಳ್ತಾರೆ ಇನಿ ಮುಟ್ಟ ಶನಿನ ಆರಾಧನೆ ಮಲಪನಕ್ಲು ಎಲ್ಲದಾನಿ ನಿನ್ನ ಪಾತೆರನ್ನು ಕೇಂಡದು ನಿನ್ನ ಪಾತೆರದ ಪೊರ್ಲನ್ನು ಕೇಂಡದು ಮಾತೆರ್ಲ ಶನಿನು ನೆರಿಯರ ಸುರುಮಲ್ತೆರನ್ನ ಈ ಪ್ರಪಂಚದ ಧರ್ಮ ಒರಿಯರ ಸಾಧ್ಯತೆ ಉಂಡಯ ಐದವರ ಈ ಮಲ್ತನ ಅಪರಾಧ ಸರಿಯಾದ ಶಿಕ್ಷೆ ಆವಡೆ ದಾದ ಶಿಕ್ಷೆ ಗೊತ್ತುಂಡದಿಕ್ಕೆ ನಿಮ್ಮ ಬಾಯಿನವರ ಸೊತ್ತಿಗೆ ಕೋಶ ಭಂಡಾರ ನಿನ್ನ ಸಂಸಾರ ಇದೇನು ಪೂರ ಕಳೆದು ಕಾಡು ನೀ ಸೇರುಡಿ ಮಾತ್ರ ಕಳುವೆ ಪನ್ಪುನಂಚಿನ ಅಪವಾದನೆ ಪಡೆಯೋಡು ಐದು ಬೊಕ್ಕ ಕೈ ಕಲೆಯೊಂದು ಕಾರು ಕಲೆಯೊಂದು ನರಕ್ಕ ಬರಡಿ
ನರಕ ಬರ್ಪುನಂಚಿನ ಸಂದರ್ಭಡು ಈ ಶನೀಶ್ವರನ ಯೋಗ್ಯತೆ ಹೆಂಚಿನ ಅಂದ ಈ ತೆರೆಯೋಡು ಆತ ಮಂತಂದ ಇತ್ತುಂಡ ಯಾನ ಶನೀಶ್ವರನೇ ಸ್ವಾಮಿ ಒಂದು ಕಲಿಯುಗದ ಹೊರ್ತು ನೆಟ್ಟು ಒವೇ ದೇವರನ್ನ ಪ್ರತ್ಯಕ್ಷತುವರೆ ಅವಕಾಶ ಇಚ್ಚಿ ಆಂಡ ಇನಿತ ಪೊರ್ತು ನಿನ್ನ ಪ್ರತ್ಯಕ್ಷತುಯೇ ಪಂಪನವು ಎನ್ನ ಬದುಕಿದ ಎಡ್ಡೆ ದಿನ ಯಾನು ಎನ್ನೊನ್ನುವೆ ಯಾನು ಪಾತೆರ್ನಂಚಿನ ತಪ್ಪು ಪಾತೆರ್ನಿ ತಪ್ಪು ಗ್ರಹಿಕೆ ಮಲ್ತೊಂದು ಬತ್ತದು ಏನನ್ನು ಪೀಡನೆ ಮಲ್ಪೋ ಪಂಪಿನ ಹಿಡ್ದಿಲ್ಲ ಎಂಕಲ್ಲ ಪುರೋಹಿತರು ಪನ್ನಂಚಿನ ದ್ವಾದಶ ರಾಶಿಗೆ ಶನಿ ಪ್ರವೇಶ ಒಂದುಂಡು ಅಂಚಾಂಡ ಯಾನು ಪನ್ಯಕ್ಕೆ ಕ್ಷಮೆ ಇಚ್ಚಿಂದ ಈ ಪನ್ಪಂದಾಂಡ ಯಾನೊಂಜಿ ಊರ್ದ ಅರಸು ಆದಿ ಇನಿ ಮುಟ್ಟಲ ಬೊಕ್ಕರಿಯಾಗ ತರೆ ತಗ್ಗ ಒಂದಿನಂಚಿನ ಯಾನ ನಿಕ್ಕಿಲ ತರೆ ತಗ್ಗ ಉಜಿ ಈ ಎನ್ನ ದ್ವಾದಶ ರಾಶಿಗೆ ಪ್ರವೇಶ ಮಲ್ಪುನೆ ಅಂದಂದಾಂಡ ಈ ಕೊರ್ಪಿನಂಚಿನ ಕಷ್ಟ ಕೋಟಲ ಎಂಚಿನ ಇತ್ತಂದಾಂಡಲ ತಿಗಲೆನ್ನು ತುಂಬುದಿದೆ ಯಾನು ತಡೆಪ್ಪುವೆ ಅವೇನು ಎದುರಿಸವೆ ಆ ತರದೆರ್ತು ನಡಪ್ಪುನಂಚಿನ ದಿನ ತರ ತಗ್ಗವನ ಅಪ್ಪನಂದಾಂಡ ಅವು ನಿನ್ನ ದಾರ ಮುದೆಲ ತಂದೆ ಬೊಕ್ಕರಿಯಾಗ ತರೆ ತಗ್ಗವೇ ನಿನ್ನ ಪ್ರವೇಶಗೂ ಯಾನು ಕಾತೊಂದು ವಿಕ್ಲಮ ಭಾರಿ ಸಂತೋಷ ಅಂಡಿಯ ಭಾರಿ ಸಂತೋಷ ಅಂಡಿ ಎನ್ನ ಪಂತಾಹ್ವಾನನ ಈ ಸ್ವೀಕಾರ ಮಲ್ತ ಯಾನ ನಿಕ್ಕು ಪೀಡ ಕೊರ್ನ ಐನಿಗೆ ಸಹಿಸನ್ವ ನಿನ್ನ ಧರ್ಮನು ಬುಡಂದ ಈ ವ್ಯವಹಾರ ಮಲ್ಪ ಪಂಡಿಗತ್ತ ಸಂತೋಷನೆ ಈತು ಪೂರ ಯಾನ ಬಂಗ ಕೊರುಂಡಲ ನಿನ್ನ ತನನ ಈ ಬುಡಂದೆ ನಿನ್ನ ಸತ್ಯ ಧರ್ಮನು ಈ ಬುಡಂದೆ ಐನು ಆಚರಣೆ ಮಲ್ತೊಂದು ಬತ್ತಾಂಡ ಅಂಚಿತ್ತಿನ ಸಂದರ್ಭಡು ಯಾನೇ ನಿಕ್ಕು ಪ್ರತ್ಯಕ್ಷ ಆದ ಅನುಗ್ರಹ ಮಲ್ಪರೆ ತಯಾರಾಪೆ ಪ್ರವೇಶ ಮಲ್ತೆ ತನ್ನ ಮಂಡಗಟ್ಟೆ ಉಂಟು ಕಲ್ಲಿಗೆ ದಾಂಟ ಅವರೇ ಪೋಯಂದಾಂಡ ಮಂಡೆ ಉರಿಯುಣ ಒತ್ತಿ ಪೋಯಿನಾಯನ ತೂದು ಇಮೆ ಮೂರ್ಖಿ ಎಂದು ಮಾತೆಲ್ಲ ಪಣಪುಜರೆ ಶನಿ ಓಲುಲ್ಲೇ ಪಣಪಿನ ಹಿಡಿದಿಲ್ಲ ಮುಖ್ಯವಾದಿ ತನ್ನಗಲು ಪಂಡಿನ ಪಾತಿರನ್ನು ಯಾನು ಎಲ್ಲ ಪಾತಿರ ಅಂದು ತಿರಿಯೊಂಡೆ ಇನಿ ಶನಿಮಿ ಎಲ್ಲ ಗ್ರಹ ಅಂದು ಯೋಚನೆ ಪಾತಿರ ನಂಚಿನ ಪುರ್ತುಡು ಕಾಕಮೋಹನಾಯನಂಚಿನ ಆ ದೇವರೇ ತಿರ್ತು ಜತ್ತದ ಬತ್ತದು ಎಂಕ ಪಂತಾಹ್ವಾನ ಕೊಡ್ತೇವೆ ಯಾನು ಯೋಚನೆ ಮಲ್ಪುನು ದೇವಿನ ಅನುಗ್ರಹ ಎಂಕಿತ್ತನು ಯಾನು ಒಂಜಿ ಊರುಗ ಅರಸು ಎಂಕದಾಲ ಒಂದೊಂದು ಯೋಚನೆ ಮಲ್ತನಂದಾಂಡ ದೇವರನ್ನ ಪೀಡನೆ ಪಂಪು ನಾವು ಪಾಪದಾಯನು ಮಲ್ಲಾಯನು ಆಯನ ಇಮೆನೊಂದು ಯೋಚನೆ ಮಲ್ಪರೆಜ್ಜಿ ಇನ್ನಿತ್ತ ದಿನೊಟ್ಟು ಏನಲ್ಲ ಬುಡ್ಪೂಜೆಯಿಂದ ಆಯ ಪಂಡದು ಪೋಯಿ ನಡೆದು ಬೊಕ್ಕ ಯಾನು ಯೋಚನೆ ಮಲ್ಪುನು ದಾನೆ ಎನ್ನ ಕೆಲವು ವರ್ತನೆಲು ಬದಲಾವಣೆ ಅವೊಂದುಂಡು ಅರಸೊತ್ತಿಗೆ ಕುಲ್ಲುದಿತ್ತಿನಂಚಿನ ಯಾನು ಅರಸೊತ್ತಿಗೆದ ಬಗ್ಗೆನೆ ಯೋಚನೆನು ಬುಡ್ಪಿನ ಸ್ಥಿತಿಗೆ ಬರ್ತದೆ ಬೊಡ್ಚಿಂದಾಂಡಲ ಕೈತ ಉಗುರು ನಗ್ಗಿನಂಚಿನ ಪೊರ್ತಿ ಎನ್ನವಾತಂಡಿ ಅರಮನೆತ ಚಾವಡಿಡಿದು ಪಿದೇ ಬತ್ತೆಂದಾಂಡ ಮುಟ್ಟಿಲಿಡುಕೊಳ್ಳೋಡು ಒಂದು ಆಶಾಪುಡು ಕುಲ್ಲುದಿತ್ತಿನಂದಾಂಡಲ ಉಂತುದು ನೀರು ಬರ್ಪಿನ ಸ್ಥಿತಿ ಏರು ಕುಲ್ಲುದು ನೀರು ಪರಡಿತ್ತಿನ ಪೊರ್ತುಡು ಉಂತುದು ನೀರು ಬರ್ಪೆನ ಆಯ್ಕೆ ದೇವರ ಪ್ರಭಾವ ಮೂರು ಪನ್ಪ್ರವೇ ಸತ್ಯ ಅಂದಾಂಡ
ಎನ್ನ ಬದುಕಿಡಾಪಿನ ಬದಲಾವಣೆನೇ ನಾನು ಅರ್ಥ ಮಲ್ತೊಂಡೆ. ರಾಜ್ಯದ ಬಗ್ಗೆ ಆಶೆ ಇಚ್ಚಿಂದ ಅಂಡ ಪಟ್ಟಿಡ ಪಂಡತೆ ರಾಜ್ಯಡು ಜನಕಲೇನು ವಾರೀತಿಲ್ಲ ಭಂಗ ಬರೋದಿಲ್ಲ ಕತ್ತುವಲ್ಲ ಪುರ್ತುಕಂತುನ ಪುರ್ತುಡು ಜೆಪ್ಪುಗ ಅಂದ ಅವೊಂದುಂಟು ಮೇಟ್ ದಾದನಾ ಒಂಜಿ ಬಚ್ಚೆಲಿ ಅಂಚಣ್ಣ ನನ್ನ ಯೋಚನೆ ಮಲ್ಪನ ಬತ್ತೆ ಆಯ್ಕೆ ಕೊಡ್ತಿನ ಪಾತೆಲ ಆಯ್ನ ಪ್ರವೇಶ ಎನ್ನ ಬದುಕೆಂಚ ಪುಣದು ಯೋಚನೆ नमस्कार है। नमस्कार है? भाई साहब नमस्कार नमस्कार। हाँ नमस्कार। हाँ मेरा पहचान है आपको? मेरा पहचान है ये नाम पहचान है आपको? आपको हिंदी नहीं आता है? वनते वनते आता है। आपको भाषा नहीं है? आपको आते है? ये आदमी को हिंदी नहीं आते, इंग्लिश आते और आते हैं अलग भाषा आता है। वो क्या यार किधर का आदमी है ये आदमी? इंग्लिश आते वनते वनते आता है। आपको मेरा भाषा नहीं आता है, मेरे को आपका भाषा नहीं आता है। मेरे को थोड़ा थोड़ा आता है, आपको भी थोड़ा थोड़ा आता है। मैं बात करता है आपको अर्थ अर्थ आगुತ್ತದೆ। मेरा नन्ना गुर्ता उंडु, आपको पहचान है मेरा गुर्ता आप ओए क्या यार वो क्या बात करता है? किधर का आदमी है लेके आया वो यार? क्या यार है? आपका बड़ा भाई कौन है? आपके इधर वो इधर एक ही आदमी है आप? आपका बड़ा आदमी नहीं है इधर?
क्या नहीं रहता बच्चे भाई साहब, मैं इधर का आदमी नहीं है, मैं अरब देश से इधर आया है। भाषा है मेरे को, आपका भाषा मेरे को नहीं आता है बात करने को, मेरे को समझता है, मेरा भाषा आपको समझता है। थोड़ा थोड़ा पाते नहीं, इधर का आदमी नहीं है मैं उधर अरब देश से इधर आया है, व्यापार करने को आया है इधर। मेरा कौन सा व्यापार है? मेरे घोड़े का व्यापार, घोड़े माड़ी कंडी दारंदा, ये व्यापार नहीं यार। कुदरू स्कूटर नहीं है, कुदरू पदाऊ कुप्पे पदाऊ नहीं यार, ये आप सवारी करता है टक टुक टक टुक टक टुक टक। कुदूरे का व्यापार करते हैं। अरब देश से इधर आने तो मैं 1000 कुदरे लेके आया, 1000 सब बेच गए, एक ही बाकी है। ಒಂಜಿ ಕುದುರು ಒರಿತೀನಿ ಮೇರೆ ಬಸ್, ಒಂಜಿ ಕುದುರು ಒರಿತೀನಿ मैं अभी एक कुदरू इड़े ले वही बर्तनी। आपको कुदरू चाहिए? नहीं, मैं व्यापार करने का लेके आए, मेरे को परलू तो यार नहीं लेके आए। आपको बड़ो नहीं एक बोलतू कुदरे है आपका पास, मेरे को मालूम है ये कुदरे को पोयर है, आप मुझे बोलते हैं वही कुदरे, ये बड़ू कुदरे नहीं बड़ची। आपको कुदरू चाहिए? मेरे पास एक ही कुदरे है, आपको ये एक बड़ू कुदरू बड़ो बड़ची वंजी जनल निकल प्रयोजन नहीं। आपका ऊर में वो कुदरे देतो नंचना बहुत बड़ा आदमी है ना, ये महाराजा अरसेरू हाँ नाम क्या बोला? विक्रमादित्य। आपका नाम क्या बोला? गिरीश। आपको गिरीश भाई वो एक विक्रमादित्य। हाँ मेरे को उधर जाने को शादी, अब वो मैं इधर से उधर जाते, वो उधर जाने तो वो कुदरे लेते हैं देतो मेरा बिलक कुदरे आप भाई मैं उधर जाता है व्यापार करके, बाद में इधर आने तो आपका मिलेगा, हम चल करें। బొప్పేవాడు బర్పిన ఏరు ఎందుకునగా परदेसी लेकर उल्ले परदेसी लेकर परदेसी नहीं है, परदेसी नहीं परदेसी है भाषा। हाँ भाषा इधर का भाषा नहीं आता है। निन्ना भाषा इनके वर्क आपका भाषा नहीं है, ये गया मनपिनी भाषा इनके ना भाषा उंडू आता नहीं, भाषा मेरा भाषा आता नहीं आपको। इनके वर्क हाँ इधर विक्रमादित्य बोलने तो येरी जाना येरी अव याने दादांडिया ये राजा विक्रमादित्य बका मेरे को समझ तो नहीं गुर्ते जी में गुर्ते जिंदा नंचा बातेर नवत आपका बस पूछे ऊर दरसुल येरंद केंडे याव एनड केरडुंद बर्नग तादिर केंड अकुले तोजवे तादिर केंड इडमुट्ಟ ಎತ್ತನಿ इडमुट्ಟ बत्तदत्ता अब दाने बत्ता ओल्तु बत्ता दाने गोत्ता ओडता भाई साहब नमस्कार है आ वेड्डा वडे मेरा पहचान है आपको? ये रप्पा ओल्तु बत्ती नहीं, मैं इधर का आदमी नहीं है, बोलता हूँ अरब देश से इधर आया है। अरब देश बत्ती नहीं ये इडे बत्ती नहीं इन पुदर मेरा नाम उसारिल्ला खान, इन अम्मेर पुदर सौक्यल्ला खान, आर अम्मेर पुदर सरील्ला खान, आर अम्मेर पुदर बरकतिल्ला खान, आर अम्मेर उसारिल्ला खान,
ಎರೆಗ್ಲ ಹುಷಾರಿದ್ದೇನೆ ಕಲ್ಲೆ सरी वंजक ಒಂಜೆಕ್ಲೆಜಿ ಅವನಿ ಮೇಲೆ ತೂನಗನೆ ಗೊತ್ತಾ चूरानला सरी पुनः मेरा एक ही आदमी है वंजकला समय ಇದೇ ಮುಟ್ಟ ಎತ್ತಿನ ಗಂಡಲ ಈ ಸರಿ ಆಯತ ಅವು ಎಂಗಲ್ಲ ಪುಣ್ಯ ಈ ಇತ್ತೆ ಬತ್ತಿನತ दाय बत्ता दादा निन्न बेले ಏನನ್ನು ನಾಡೊಂದು ಬರಡ ಕಾರಣ भाई साहब मैं अरब देश से इधर आया है दाय मैं व्यापार करने को आया ನಿನ್ನನ್ನು ಮಾರುವಂದ್ರೆ ನಿನ್ನನ್ನು ದೇತೊಂದು ಏರಪ್ಪ ಏನನ್ನು व्यापार करने को नहीं आया ಒಕ್ಕ ವ್ಯಾಪಾರ ಮಲ್ಪ ನಿನ್ನನ್ನು मैं व्यापारी है ಈ ವ್ಯಾಪಾರಿ हाँ मैं कुदरू का व्यापार करता है कुदरू का ಅವು ಕಡಲ ನಡು ಟುಪ್ಪು ನಾವು कड़ल नदी का कुदरू ये का व्यापार वो नहीं है ಒಕ್ಕ ಕುದುರದ घोड़ा घोड़ा ಆ ಕುಡಂಜಿ ಭಾಷೆ ಬೆಲ್ಲಗ ಬಂದ್ಪೆ ನಾವು ಬೆಲ್ಲ ತುಂಬೊಂದು ಬತ್ತನ ये आप कोंकणी ಅತ್ತ ತಾ ಭಾಷೆ ಅಂಚ ಬಂದ್ಪೆ ए घोड़ा नहीं घोड़ा कुदरू टक 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 सवारी करता है ಗೋಡೆ ಕಟ್ಟು ನಾವು घोड़े कटना नेत्र नहीं यार नहीं ಬೊಕ್ಕ वे क्या बोलते हैं ए भाई थोड़ा बोलो यार वो निकले असल ಏ ಎರೆಗೆ ಬಿಲೆ ಕಟ್ಟನಿ ಎಂಗೆಲ್ಲ ಊರದ ಚಾವಡಿಗೆ ಬರ್ತದೆ ಎಂಗೆಲ್ಲ कुदरे कुदरे ಕುದುರೆ ಅವನ್ ನಿಕ್ಕೆ ಸುರುಟದಾನ ಪಾತರ್ರೆ ಅಪ್ಪಜ अभी मेरे को बताइने ನಿಕ್ಕೆ ನೆನಪು ಶಕ್ತಿ ಕಮ್ಮಿ ಆಡ ಕುದುರೆ ಓಂಡು ಕುದುರೆಲೆ ತೋಜಿ ಕುದುರೆ ಬತ್ತೊಂದು भाई साहब मैं 1000 कुदरे उधर से इधर लेके आया सब बेच गया एक ही बात ಈ ಪನ್ಪಿನ ಸತ್ಯ ಅಂತ हाँ 1000 ಕುದುರೆ ಬತ್ತೊಂಬತ್ತಿನ ಮೋನೆನೊಂದು ಕುದುರೆ ನೆರಮೋನಿದೆ ಅದಂತ ಒಂಜಿ ನಿನ್ನನ್ನು ತೂನಗ ಒಂಜಿ ವ್ಯಕ್ತಿನ ತೂನಗ ಎಂಚ ದಾನೆ ಅಂತ ತೆರಿಯರ मैं अड़ग अड़ग में लेके आया ಹೋಯ್ತು अड़ग अड़ग ಹಡಗಿಡ ಮತ್ತೊಂದು ಬತ್ತ ओड़ा का थोड़ा बड़ा है ಹಾ बुकेंगे ना हाँ अड़ग ಹಾ ಇತ 1000 ಕುದುರೆ ಓಲ್ಲ ತೋಜಿನೆಟೆ सब मारंडी नमा ಪೂರ ಕುದುರೆ ಮಾರಿ सब बेच ಈ गए ಪೂರ ಮಾರಿ ನೀಡೆ ಬತ್ತಿನಿದ एक ही बाकी है ನನ್ನ ಒಂಜುವರಿನ हाँ ಓಲ್ ಉಂಡ उसका लेके आए उधर देखो देखो उधर ಓ ಪರದೇಶಿ हाँ? परदेसी नहीं यार ಹಾ उसार इलाका ಹಾ ಹುಷಾರಿಲ್ಲ ಕಾಲ हाँ ಒಂಜಿ ಕುದುರೆ हाँ ಅವೇನು ಇದೇ ಬತ್ತೊಂದು ಬತ್ತಿನಿ ದಾಯೆ आपको व्यापार ಅವಳ करने- ತೂಲ ಆ ಕುದುರೆನ ಸರಿ ತೂಲ ಹಾ. ಕಾರು ತಾಂಟುಡು ಹಾ. ಇದ್ದನ ಬೊಕ್ಕನ ಪೂರ್ತು ಸೈಪಿನ घर तांटना कुदरे ने ना बलिपुनु एक एक इतना बड़ा बंजी का कुदरे है वही के लाख तुम तेरे तीर गया एक ही सूत्र पर नहीं आता है ये बड़ा बड़ा कुदरे ಅತ್ತ ಒಂಜಿ ಕುದುರೆ ತೂನಗ ಎಂಚಪ್ಪೊಡು ಹಾ. ಐಟ್ ಒಂಜಿ ವಿಶೇಷತೆ ಅಂತ ತಾಲ ಬುಡ್ಚ ಹಾ. ಈತೆ ಆಲ ಆಚಾರದ ಕುದುರೆ ಇಟ್ಟು ಅದು ವಿಶೇಷತೆ अरे भाई साहब आप कुदरे लेता है हाँ। वो पोरलुग दिए लेते हैं ಆ ತಾಂಡಲ सवारी करने को वही देता हूँ। ಸವಾರಿಗೆ ಎಲ್ಲ ತೊಂಡ ಹಾ. ತೂನಗ ಎಡ್ಡ ಬುಡ್ಚ सवारी करने को ये बहुत अच्छा कुदरे है ಒಕ್ಕಡೆ ಬಂದ್ರೆ क्या क्या यार, मेरा कुदरे का पास एडम सुली है सुली ಸುಳ್ಳಿ ಹಾ. ಕುದುರೆ ಹಾ. ಕುದುರೆನ ಬಗ್ಗೆ ಸರಿಯಾದ ಗೊತ್ತುಂಡೆಂಕ್ ಸುಳ್ಳು ಬಂದ್ರೆ ಬೋಡ सुल्लू नहीं बोलते ಒಲ್ಪ ಅಲ್ಪ ಉಂಟು ತುಕ ನಿನ್ನವು चार कार में सुलिए ಕಾರಡು ನಾಲು हाँ हम्म। एक ही मुंडा में ಹಾ एक ही मेरिट ಬೊಕ್ಕೊಂಜಿ कितना हो गया ಆಜಾಡು आ जाने हाँ। एक ही बंजिया दाडिट ಏಳಾಡು और एक बीला दाडिट देर तो तुले आपको तो जू क्या यार सुली है कुदरे में बाद में देखो आपको चाहिए तो लेके नहीं तो मिल जाएगा वो क्या अड्डा प्रश्न के ಕುದುರೆದ ಬಗ್ಗೆ ಎಂಕ ವಿಶೇಷವಾದ ಉಂಡು हाँ ಕುದುರೆದ ಬಗ್ಗೆ ತಿಕ್ಕಣದಾಡ ಹಾ. ಆ ಕುದುರೆಯನ್ನು ಕುಲ್ಲದು ಹಾ. ಅವು ಎಂಚ ಬಲಿಪುಡು ಹಾ. ಅತ್ತ ಅವು ಎಂಚ ಉಂಡು ಬಂದ್ಬಿಡು ನಾವು ತೆರೀನು ಆಶೆ ಇತ್ತಿನ ಹಾ, ಹಾ. ಆ ಕುದುರೆಯನ್ನು ತೂನಗ हाँ ಬೊಡ್ಚಿಂದ ಅಂಡಲ ಉಪ್ಪಡಿಂದ ಹಾಕೊಂಡು मेरा कुदरे भयंकर है ಭಯಂಕರ ಬಂಡ मेरा कुदरे दुम्मु पोपुंडु पिराउडे गाली पोपुंडु ಎಂಚ ಬೂಪುಡು ಕುದುರೆ ದುಂಬುಡೆ ಪಾಪುಡು ಗಾಳಿ ಪಿರಾವುಡೆ ಪೋಪುಡು ಅಸಂಬದ್ಧ ಪಾತ್ರ ನವತ್ತು ಹಾ. ಚಾವಡಿ ಒಂದು ಹಾ ಎಂಚಿನವು ಎಂಜಿ ನಾವು ಕುದುರೆ ಎದುರು ಬೋನಾಗ ಗಾಳಿ ಪಿರಾವುಡೆ ಪೋಪುಡು ಓ ಎಂಕ್ ಗೊತ್ತಾಂಡು ಹಾ ಗಾಳಿ ಹಿಡಿದ ವೇಗವಾದ ಕುದುರೆ ಬಲಿಪುಂಡು वाई वाई में जाता है मेरा कुदरे ಖಂಡಿತವು मेरा कुदरे नीचे भी जाते हैं ऊपर भी जाते हैं ಕುಡಬನ್ನ ಎಂಚವು नीचे भी जाते हैं ऊपर भी जाते हैं ನಿನ್ನ ಭಾಷೆ ಒಂತೊಂತೆ ಅರ್ಥ ಆಪಡು ಹಾ. ಎಂಕಲೆಟ್ಲ ಆಸ್ಥಾನ ಪಂಡಿತೇರು ಪರ ಊರುಡ್ದು ಬರ್ಪೇರು ಹಾ, ಹಾ. ಅಕಲೆಡ ಪಾತೆರ್ದು ಒಂತ ಅಭ್ಯಾಸ ಆತದ और भी देख लो ले रहा अकल गड़पुड़ी ಒಡೆಗೆ बात करने को ನಿಕ್ಕೊಂಜಿ ಬೇರೆ ಮಲ್ಪರೆ ಕಡಪುಡ್ಗ ಹಾ. ಅವು ಎಂಚ ಮಿತ್ತು ऊपर भी जाता है नीचे भी ನಿನ್ನ जाता है ಊಪರ್ ಎಂಚವು ತಿರ್ತು ಬರ್ಪಿನಿ ಮಿತ್ತ ಉಡತೆವು ಬಗವ ಎಂಚವು ನಂಗೂ ಗೊತ್ತುಂಡತ್ತ ಕುದುರೆ ಆಯ್ತಾತಿಗೆ ಪಾಪು ನಮ್ಮ ತೆರಿಯೋಣ ನಾನು ಮಿತ್ತ ತಿರ್ತಾನೆ ಯಾ ಬಾತ್ ಕರ್ ಓ ಅಂಚ ಇತ್ತ ನಿನ್ನ ಕುದುರೆ ಈ ಎಂಕು ಗೊರ್ಪ हाँ ಐಕೊಂಜಿ ಈತ ಬಿಲೆ ಅಂದಿಜ್ಜಯ मेरा कुदरे का बिल है हाँ 1 लाख
ಯಾನ್ ದೆತೊನ್ನವು ಪನ್ನಿ ಹಾ? ಬಿಲೆ ಹಾ. ದೆತನ್ನವು ನಿಕ್ಕು ಗುಸಿ ಬತ್ಲೆಕ ಬಂಡ್ರೆತ್ತೆ ಆ ಕುದುರೆಯನ್ನು ತೂಣಂದಾಂಡ ಎಂಕಲ್ ಊರ್ದ ಕುಳಿತಲ್ಲ ಎಲ್ಲಿ ತೊಂದುಲ್ಲ. अरे भाई साहब मेरे कुदरे का 2 लाख है, 2 लाख आपको मैं देता है 1 लाख में, 1 लाख कमी मालते क्या है? ನಿಕ್ಕಲ ಕುದುರೆಗೆ ಸೇರಿದ ಬಿಲೆ ಕನ್ಯಾ नहीं है मेरा बिल है, नहीं है मेरा बिल है 4 लाख है. हाँ 2 लाख इधर बाकी है, उधर देते हैं बाद में 1 लाख लेके जाते हैं. ನಿಕ್ಕಾತ ಬಿಲೆ ಹಾ. ಇತ್ತ ಐಕಾತ ಬಿಲೆ ಹಾ. ಐದು ವಿಶೇಷತೆ ಉಂಡೊಂದಿ ಬಂತ ಹಾ. ಅಂಡ ಒಂಜತ್ क्या ಇತನಿಕ್ಕೆ ಆತ ಬಿಲೆ ಕೊರಡುಂದಾಂಡ ಹಾ. ಒಂಜಿ ಪರೀಕ್ಷೆ ಮಲ್ಪನೆ ಇಂಕುಲು ವಾಕಾರ ನೊಗ್ಲ ಇಕ ಆತ ಪಣ ಒಂದು ಕೊರ್ಪಿನಗುಲ ಅತ್ತಿ ಇತ ಈ ಬಲ್ಪುನು ಬಂಡ ತಿರ್ತು ಮಿತ್ತು ಅಂಚಿ ಇಂಚಿ ಪೂರ ಬಲ್ಪುನು ಗಾಳಿಡು ಬಲ್ಪುನು ಒಂದು ಬಂಡ ಹಾ. ಯಾನ್ ಇನಿ ಮುಟ್ಟಲ ಕುದ್ರೆಡು ಕುಲ್ಲುದು ಪರೀಕ್ಷೆ ಮಲ್ತಿ ಬೊಕ್ಕನೆ ಆ ಕುದ್ರೆಗೆ ಬಿಲೆ ಕಟ್ಟಿನೈ ಅಂಚ ಅದು ಕುದ್ರೆನು ಬಲಿಪಾದ ಐದು ಬೊಕ್ಕ ನಿಕ್ಕ್ಯಾನ ಬಿಲೆ ಕೊರ್. क्या यार आप बोला वो राजा हुए वो लेते हैं कुदरे व्यापार करते हैं बोला वो ಎಂಚೆಂಜಿನ ಪಾತ್ರೆ क्या यार परीक्षा करने का आपको मेरा कुदरे ಬೊಕ್ಕ चाहिए. ಆ ಕುದ್ರೆಗೆ ಬಿಲೆ ಕಟ್ಟೋಡು ಬನ್ ಪತ आप शादी करने के जाते हैं आप मधुमेह पोपुंಡು ಅಂದೆ कोई बेटी के पन्नु तू बेटी के ಎಂಕ वರ सुरूट पन्नन वरा मधुमेह लेकर तोड़ू बाद में मधुमेह अपन बोलते हैं आप पता है क्या ಇದೆ ಬಲೆ क्या ಮಾತೆಕ್ಲ ಒಂಜಂಜೆ ಸಂಬಂಧ हाँ ಓವೇನು ಪರೀಕ್ಷೆ ಮಲ್ಪಡೋವೇನೇ ಪರೀಕ್ಷೆ ಮಲ್ಪು ಹಾ. ಓ ಪರೀಕ್ಷೆ ಮಲ್ಪರಿದ್ಯ ಅವು ಪರೀಕ್ಷೆ ಅವು ನಂಬಿಕೆ नहीं मेरा कुदरे आपको चाहिए तो हाँ। अर्धा बिले दे दो शुरू को दे दो बाद में दे दो ಸರಿ ಅಂಚಂಡ ನಿಕ್ಕಿತ್ತೆ ಕೊರ್ರೆತ್ತಿನ ಬಿಲೆಟ್ ಹಾ. ಅರ್ಧ ನಿಕ್ಕಿತ್ತೆ ಕೊರಡು अर्धा 1 लाख में 50 ಯಾನು ನಿಕ್ಕ ಕೊರಡು अभी दे दो. ಅದಕ್ಕೆ ಕುದ್ರೆ ಕೊರ್ಪ ये फिर बत्तನ वरिನ ಬುಕ್ಕ दे दो. ತೀರಾ ಬರ್ಪಂದೆ ಬೋಪಿನ ಯಾರವನು ಬಟ್ಟಿ ಹಾ. ಇವಾಗ ಒಂದು 50 ಬಟ್ಟಿ ಕೊಟ್ಟು ಮಾತ ಬೋಡ್ತಿ ಎಂಕ ತೂದು ಬಡಿತೀನಿ ಈರೆ ಕೊರ್ಪುನ ಕೊರು ಮಾತ ಬುಕ್ಕ ಬಟ್ಟಿಡೆ ಕೊರ್ಪುನು ಮೇಕೋ ए कितना ये अभी नहीं यार व्यापार करने को प्रारंभ किया. हाँ. कितना साल हो गया. ಅವು ಇನ್ನ ಮೋನ ತೂನಗನೆ ಗೊತ್ತಾಗ ಹಾ. ಇತ್ತೆ ಬಟ್ಟಿ ಬಂಡೆ ಇಂಚ क्या बट्टी ಈರು ಬಂಡೆ ಬಟ್ಟೆ ಎತ್ತಿ ಗೊಬ್ಬರದ ಬಟ್ಟಿ ಬಟ್ಟಿ ಪಂಡವ ಎಂಕಲ್ಲ ಊರ್ದ ಮಂತ್ರಿ ಓ ಒಟ್ಟು ಮಂತ್ರಿ ಬಟ್ಟಿ ಹಾ ಆಯ ಕೊಂಚ 50,000 ಕೊರ್ತು ಕಡಪುಳ್ಳಿ ಬೇರೆ ಬಟ್ಟಿಗೆ ನಿಕ್ಕು ಅವಳು ಪೋದು ತಂದು ಪೋಲ ಅವಳು ಪೋದತ್ತೆ ಕುಲ್ಲುಲ ಹಾ. ಯಾನು ಕುದ್ರೆಲಿ ಏರ್ದು ತುಂಬು ಪೋದು ಪರೀಕ್ಷೆ ಮಲ್ತದ ಬತ್ತಿ ಒಕ್ಕ ನಿಕ್ಕು ಪುಲೆ ಕೊಟ್ಟು ಕಡಪುಳ್ಳಿ अभी कुदरे में जाते हैं आप. हाँ. अब फिर आता है ದಾಯಿಗೆ ಸಂಶಯ ಉಂಡ ನಿಕ್ಕೆ नहीं है मेरा कुदरे बहुत भयंकर होता है. भयंकर पोपुंಡು भयंकर बलिपुंಡು मेरा कुदरे. अंदे. अब थोड़ा जाग्रते करो. ಏನಡ ಕುದ್ರೆ 1,000 ಉಂಡು ಗೊತ್ತ ನಿಕ್ಕೆ 5,000 ಉಂಡು ಅವು ನಿಕ್ಕಲ್ದತ್ತಿನ ಕುದ್ರೆ ಮೇರ ಏಕಿ ಕುದ್ರೆ 1,000 ಬೇತೆ ಏಕಿ ಬೇತೆ. ಅವು ಯಾನು ಪರೀಕ್ಷೆ ಮಲ್ತಿ ಬಕ್ಕ ತೂಪಿ ಹಾ ಐಕೆ ಸಂಶಯ ಬಡ್ತಿ ಹೇಳು ಬೈ ನಿಕ್ಕು ಕೊರ್ಪಿನವು ಅವಳು ತಿಕ್ಕೊಂಡು ಹೇಳು ಬೈ ಬತ್ತಿ ನಡೆದು ಬಕ್ಕ ಒರಿನೇನು ಕೊರ್ಪ ಹೇಳು ಬೈ ಅಂಚಂಡಿತ ಕುದ್ರೆ ಆತ ಹಾ. ಕುದ್ರೆ ಯಾರನು ವಿಕ್ರಮಾದಿತ್ಯ ಬಾಯ್ ಕುದುರೆ ಏರು ನಿನ್ನ ಕುದ್ರೆ ಹಾ ಯಾರದೆ ಹಾ. ಇತ್ತ ಎಂಚ ಬಲಿಪೋವೆ ಹಾ ತುಳ ಅರಬ್ ದೇಶದ ಮೂಲ ಬತ್ತ ತೆಲಿಪುಣತ್ತು ಯಾರು ಗೊತ್ತಾನ ಅವು ತೆರೆಯಲ್ಲ ಸುರುಕು ಯಾನೇ ಶನಿಶ್ಚರೇ ಶನಿ ದೇವರಿ ತುಲೆ ಮುಕ್ಕಳು ಮಾತ ಎಂಚಿನ ಎಣ್ಣೀರಿ ಶನಿನಿ ಎಂಕ್ಲ ಎಂಚಿನ ಪಂಡ್ರಲ ನಡಪುಡು ಶನಿನಿ ಎಲ್ಲ ಬಲ ಎಲ್ಲಂಜಿ ಪಂಡ್ರ ಬಲನ್ ಪಂಡ್ರಲ ನಡಪುಡು ಮುಕ್ಕಳು ತೆರೆಯೊಂದಿರಿ ಖಂಡಿತ ಶನಿ ಏಪವರ ಬೊಗ್ಗೋಡು ಮೇನ ರಾಶಿಗಂದ ಮನಸ್ಸು ಮಲ್ಪೇನ ಆ ಗಳಿಗೇಡು పొగ్గు దాపును యాను బరోడానికి ఎందు పోయరే యానదాని ఇల్లొక్కెల్దాడే పోపున్నా విక్రమాదిత్య బాయికి బతులకేనను మండే పండి వెట్టిగా ఎన్న వక్ర దృష్టిని బోరు మేన మిత్యాను తూదాతండి ఇత్తే కుదురేని ఏర్ది పిదాడిది ಏನನ್ನು ಎಂಚಿನ ಮಾತ ಪಂಡೆ ಪ್ರತಿ ವಂಜಲ್ ಅನುಭವಿಸೋರು ಕರೆ ಕಾಣಗ ಏನನ್ನು ಏಪಬ್ಯ ಪ್ರಾರ್ಥನೆ ಮಲ್ಪೆ ಆದಿ ಶನೀಶ್ವರದಾದ ನಾನು ಬೇಗ ತೆರಿಪಾವೆ
ಈ ಕಾಡಿಗೆ ಎಲ್ಲ ಬರಪೂಜೆ ಆಗ ಈ ಕಾಡ ಸಾಧ್ಯ ಅವತ್ತು ಜನಕ್ಕೆ ಬರ್ತಾರೆ ಬರ್ಪಲ ತರಣ ಅಕ್ಕನ ಮೈದಿತ ಬಜ್ಜೆ ಬಂಗಳಲ್ಲಿ ಊಟಿ ಬಂದ ಬೇರೆ ನಮ್ಮ ಹೊತ್ತು ಬಂದು ಸರಿಯಾಗ್ತು ತುಂಬ ತುಂಬ ಹೋದು ಏറെ ಉಳ್ಳರಲ್ಲ ಚಾವಡಿಗೆ ಬರ್ತದೆ ಏನನ್ನು ನಮ್ಮ ఆయన ಅತ್ತಿ ఆయన ಪಾತ್ರರಿಗೆ ಹನುಮಂಗೆ ఆయన ಗೊತ್ತಾಯ್ಜಿ ಕುದುರೆ ಏರುದು ಬತ್ತೆ ಗಾಲಿರಿಡ್ದು ನಾವು ಬಿಸಿಡು ಬಲ್ಪು ಕುದುರೆ ಅಂದಿ ಆಯ ಪಣ್ಯವು ಸತ್ಯಾಂಡು ಕುದುರೆದ ಮಿತ್ತು ಕುಳ್ಳಿದು ನಾವು ಒಂಜೆ ಗುತ್ತು ಕುದುರೆ ಮಿತ್ತು ಗಾಳಿಗೆ ರಾತಂಡು ಮಲ್ಲ ಕಾಡುದ ಮತ್ತೊಡು ಬರ್ತದೆ ಅನುಪೂರದೆ ಆಬರಿಟ್ಟು ದಾದನೋಕೇನುಂಡು ಪುರ್ಗೊಲ್ಲ ಬುಬ್ಬೆ ಪಂಚಾಂಡ ಮೂಲು ಜನಮಾನಿಜ್ಯರು ಪನ್ಪಿನವೇ ಸತ್ಯ ಆ ಪೊರ್ತಲು ಪಿರತಿರ್ಗದಿಯಾನ ತೂನಗ ಕಕ್ಕೆದ ಮಿತ್ತಿಡ್ದು ಕುಲ್ಲುದು ಏರಾ ಪೋಯಿನವು ತೋಜಿನಿಂದ ಸರಿ ಏನನ್ನು ಪರೀಕ್ಷೆ ಮಲ್ಪರೆ ಬತ್ತಿನಾಯ ಆಯನೇ ಎಂದಾಂಡ ಒಂದು ಎನ್ನ ಜೀವನದ ಪರೀಕ್ಷೆ ಎಂದು ತಿರಿಯೋಣುವೆ ಬಡವು ಬಾಜಿಲು ಹೆಚ್ಚಾಪುಣು ತಾದ ತಾದಿದೋಜಂತೆ ತುಂಬು ಪೋಪಿನವು ಎಂಚಾನ್ನು ತಿರಿಯಂದೆ ಕಲ್ಲುದ ಮಿತ್ತಿಡ್ದು ಕುಲ್ಲುದೆ ಏನು ಪೊಪ್ಪೊಪ್ಪೆ ಮರ್ಯಾದೆ ಪಡೆದಿಲ್ಲ ಇನ್ನು ಮುತ್ತದ ಕಿರೀಟ ಮುತ್ತದ ಮಾಲೆ ಬಂಗಾರ ಪಟ್ಟಿ ಪೂರ್ಜಿತ್ತಿಲ್ಲ ಅವು ಕೊರ್ರೆಗಿತ್ತಿನ ಒತ್ತಪ್ಪ ಅವು ಎನ್ನನೇ ಅವು ಯಾನು ಒಂಜಿ ಊರಿಗೆ ಅರಸು ಯಾನೆ ಮೇಡಲಿಕ್ಕೆ ಬಂಗಾರ ಪಾಡುದಿಲ್ಲ ಆತು ಮಾತ್ರ ಆತು ಎಂಕುಲು ಯಾರು ಈ ಕಾರಡ ಒಪ್ಪಡತ್ತು ಕಾರ ಕಲ್ವೇರೆ ಐಕಾಟ ಬಣ್ಣದಿಲ್ಲ ಮೇಟಿತ್ತ ಬಂಗಾರ ಕೊರಿಯ ಕೊರಿಯ ಈ ಕಲ್ವೇರಿ ಏನು ಒಂದು ಕೊಪ್ಪಳಜ್ಜ
ಮಾಲೆ ಮುತ್ತದ ಮಾಲೆ ದಾಖಲ ಮಾಲೆ ನಿಕ್ಕೆ ಒರ್ಪುಜೆಗೆ ಅರಸಾತ್ ಪೊಡಸ ನಮಕ್ ಬಂಗಾರ ನಮಕ್ ಬಂಗಾರ ದಿಕ್ಕು ನಾನು ಬಂಗಾರ ಏರ್ನೇರ್ನ ಕಟನ್ ಬರ್ತದೆ ಮೂಲು ಎನ್ನ ಎನ್ನಂದು ಬರೋದಿಲ್ಲ ಪಾಪದಾಗಲೇ ಬೆನ್ಪಾದು ಐನು ಬಸ್ ಕೊರಂದೆ ಅವು ಎನ್ನ ಅಮ್ಮೆರಡು ದೆಂಕ ಬತ್ತಿ ನಾವು ಎನ್ನ ಮಗಕ್ಕೆ ಬೋಡತ್ತೆ ಮಧ್ಯಾಹ್ನ ಮಲ್ಲೆ ಎಂಗ್ಲ ಬಂಗಾರ ಬೋರ್ಡ್ ದೆಪ್ಪು ದೆಪ್ಪು ಕೊಲ್ಲಮಿತ್ತು ದೆಪ್ಪು ಕೊಲ್ಲಮಿತ್ತು ಕಟ್ಟೊಂದು ಬರಿ ಹೇಳ್ತೀನಿ ಗಿಪ್ಪರೆ ಅಂಕಲ ಅಂದ್ರೆ ಕಟ್ಟಿಗಾಟ ಇದೆ ದೇವರೆಲ್ಲ ಸಾಲ ಬದಲು ಹೋಯ್ತು ಮರ ನಾನು ರೋಡ್ ಬರೀ ಕಟ್ಟ ಮುಂದೆ ಪೊಣ್ಣುಲ್ಲ ನಮಗ್ ಯಾರು ನಮಗ್ ಕಾಪಣ ನಮ್ಮ ಕೈ 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 ನೀ ಸರಿಬಿಟ್ರೆ ಅಲ್ಲಿ ನಿನ್ನ ಕೈನು ತೆಪ್ಪೋಡು ಕೈ 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 ತೆಂಗಲ್ಲ ನಿಕ್ಕು ಪೆಟ್ಟಿದ್ರು ಪೂರ ಲಕ್ಷಣ ಉಂಡಿಯಾ ಈತಲ್ಲಿ ಬಟ್ಟಲು ಬಲಿ ಬರ್ತದೆ ನನ್ನದಾದ ನನ್ನದಾದ ಬದುಕಿರಂದೇ ಮಾರು ಅಯ್ಯೋ ಎನ್ನ ಸ್ಥಿತಿಂಚಾಡು ತಾಯಿಗೆಂದು ಯೋಚನೆ ಮಲ್ತಿರುಂದಾಂಡ ಯಾನು ಬಣ್ಣೆಂಚಿನ ಪಾತ್ರ ಎಂಕೆ ಮುಲ್ಲಾದತ್ತು ಚಂದುಂಡು ಎನ್ನ ಬದುಕು ಹಾಳಾಪುಣದು ಯೋಚನೆ ಮಲ್ತಿನ ಒತ್ತಿ ಏನನ್ನು ನಂಬಿನಂಚಿನ ಜನಮಾನೆ ಓಯ್ತು ಬಡ್ನೆ ಬೆಚ್ಚಡುಲ್ಲರ ಪಂಪಣವು ತಿರಿಯಂದಿ ಕಾಡ ನರುಟ್ಟು ಬೊಬ್ಬೆ ಪಾಂಡಂದಾಂಡ ಮೊಗಲನ ಪುಂಡ ಬರ್ಪಿನಕ್ಕಲು ಏರ್ಲಚ್ಚಿ ಹಾಪಿ ಬಡವುನ ಬಾಜಿಲ್ನ ತಡೆಪುಣಂದಾಂಡ ದಾನೆ ಎಂದು ತೂಂದು ಬತ್ತನಂದಾಟ ಅವಳು ಪರಪ್ಪಿ ತುದೆ ತೋಜೊಂದುಂಡು ಆ ತುದೆತ್ತ ಬರಿಕೆ ಹೋದ ನೀರು ಬರಕೆ ಅಂದ ಬಗ್ಗದೇನೆ ಅಯ್ಯೋ ಬಲ್ಲ 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 ಬಲ್ಲ